हरे कृष्णा। हरे कृष्णा प्रभु जी। हरे कृष्णा प्रभु जी। हरे कृष्णा प्रभु जी। हरे कृष्णा प्रभु जी। हरे कृष्ण प्रभु जी। प्रभु जी। हरे कृष्ण प्रभु जी। हरे कृष्णा प्रभु जी। हरे कृष्ण। हरे कृष्णा प्रभु जी। हरे कृष्णा। हरे कृष्णा प्रभु जी। हरे हरे कृष्ण। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तम श्लोके भक्तिर्भवति नैष्ठिकी। ಎಲ್ಲರಿಗೂ ಹರೇ ಕೃಷ್ಣ. ಓಕೆ, ಇದಕ್ಕಿಂತ ಮುಂಚೆ ನಾವು 8 ಶ್ಲೋಕ ನೋಡಿದ್ವಿ. ಅದರಲ್ಲಿ ಮೊದಲ 3 ಶ್ಲೋಕ ಪ್ರಿಲ್ಯೂಡ್ ಅಂದ್ರೆ ಮುನ್ನುಡಿ. ಓಕೆ, ಮೊದಲನೇದು ನಮಗೆ ಸಂಬಂಧ ಜ್ಞಾನವನ್ನ ಕೊಡುತ್ತೆ. ಓಕೆ, ಭಗವಂತ ಯಾರು, ಜನ್ಮಾದಿ ಅಸ್ಯಯತಃ, ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆದ್ಯ ಕಾರಣನಾದ ಭಗವಂತ. ನಂತರ ಅಭಿಧೇಯ, ಓಕೆ, ಭಕ್ತಿ, ಓಕೆ, ನಮ್ಮ ಸಂಬಂಧವನ್ನ ಹೇಗೆ ಸ್ಥಾಪನೆ ಮಾಡುವುದು. ನಂತರ ಪ್ರಯೋಜನ, ಓಕೆ, ಆ ಗುರಿಯನ್ನ ನಾವು ತಲುಪುವುದು. ಅದರ ನಂತರ ಅವರು ಒಂದು ನೈಮಿಷಾರಣ್ಯ ಎಂಬ ಅರಣ್ಯದಲ್ಲಿ ಒಂದು ಯಜ್ಞವನ್ನ ಆಚರಣೆ ಮಾಡಿದ್ರು. ಯಾವುದಕ್ಕೋಸ್ಕರ? ಭಗವಂತನನ್ನು ಮತ್ತೆ ಅವರ ಭಕ್ತರನ್ನು ತೃಪ್ತಿಪಡಿಸ್ಲಿಕ್ಕೆ ಒಂದು ದೊಡ್ಡ ಯಜ್ಞವನ್ನ ಇದು ಮಾಡಿದ್ರು. ಅಲ್ಲಿ ಸೂತ ಗೋಸ್ವಾಮಿ ಬಂದಿದ್ರು. ಅವರಿಗೆ ಒಂದು ಎತ್ತರವಾದ ಪೀಠವನ್ನ ಕೊಟ್ಟು ಅವರನ್ನ ಕೂತ್ಕೊಳ್ಳಿಸ್ತಾರೆ. ಅವರನ್ನು ತುಂಬಾ ಆದರಪೂರ್ವಕವಾಗಿ ಗೌರವಿಸ್ತಾರೆ. ಗೌರವಿಸಿ ಆದ ನಂತರ ಈ ಕೆಳಗಿನಂತೆ ಅವರು ಪ್ರಶ್ನೆಯನ್ನ ಕೇಳ್ತಾರೆ. ಈ 9ನೆಯ ಶ್ಲೋಕದಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಓಕೆ, ಜನಸಾಮಾನ್ಯರಿಗೆ, ಸಾಮಾನ್ಯ ಜನರಿಗೆ ಅತ್ಯಂತ ಶ್ರೇಯಸ್ಕರವಾದದ್ದು ಯಾವುದು? ಓಕೆ, ನೀವು ಜನರ ಪರಮ ಕಲ್ಯಾಣಕ್ಕೋಸ್ಕರ ಯಾವುದನ್ನ ನಿಶ್ಚಯ ಮಾಡಿದ್ದೀರಿ ಅಂತ ಈ 9ನೆಯ ಶ್ಲೋಕದಲ್ಲಿ ಪ್ರಶ್ನೆಯನ್ನ ಮಾಡ್ತಾನೆ. ಇದು ಪ್ರಶ್ನೆ ನಂಬರ್ 1. ಓಕೆ, ನಾವು ಈ ಶ್ಲೋಕದಿಂದ ಇವತ್ತು ಆರಂಭಿಸೋಣ. ನಾನು ಶ್ಲೋಕವನ್ನ ಓದ್ತೇನೆ. ತತ್ರ ತತ್ರಂ ಸಾಯುಷ್ಣನ್ ಭವತಾ ಯದನ್ ನಿಶ್ಚಿತಂ ಪುಂಸಮೇಕಾಂತತಾ ಶ್ರೇಯಸ್ತನ್ನ ಶಾಂಸಿತು ಮಹರ್ಷಿ. ತತ್ರ ತತ್ರ ಅಂಜಸಾ ಆಯುಷ್ಮನ್ ಭವತಾ ಯತ್ ವಿನಿಶ್ಚಿತಂ ಪುಂಸಾಂ ಏಕಾಂತತಾ ಶ್ರೇಯ ತತ್ಸಂಸಿತುಂ ಅರ್ಹಸಿ. ಓಕೆ, ಎಲ್ಲರೂ ಶ್ಲೋಕವನ್ನ ಹೇಳಿ. ಎಲ್ಲರನ್ನ ಅನ್ಮ್ಯೂಟ್ ಮಾಡಿದ್ದೇನೆ. तत्र तत्र भवता यदि निश्चितं संशितं महर्षि. तत्र भवता यदि निश्चितं एकान्तता ತತ್ರ ಅದರಲ್ಲಿ, ಅದರಲ್ಲಿ ಅಂಜಸ ಸರಳವಾಗಿ, ಆಯುಷ್ಮಾನ್ ದೀರ್ಘಾಯುಷಿಯೇ, ಭವತಾ ತಮ್ಮಿಂದ, ಯತ್ ಯಾವುದೆಲ್ಲ, ಯಾವುದೆಲ್ಲ, ವಿನಿಶ್ಚಿತಂ
ವಿನಿಶ್ಚಿತಂ ನಿಶ್ಚಯಿಸಲ್ಪಟ್ಟಿದೆ. ವಿನಿಶ್ಚಿತಂ ನಿಶ್ಚಯಿಸಲ್ಪಟ್ಟಿದೆ. ನಿಶ್ಚಯಿಸಲ್ಪಟ್ಟಿದೆ. ಪುಂಸಾಂ ಜನಸಾಮಾನ್ಯರಿಗೆ. ಪುಂಸಾಂ ಜನಸಾಮಾನ್ಯರಿಗೆ. ಏಕಾಂತತ ಸಂಪೂರ್ಣವಾದ. ಏಕಾಂತತ ಸಂಪೂರ್ಣವಾದ. ಶ್ರೇಯಸ್ಸನ್ನು. ಶ್ರೇಯಸ್ಸನ್ನು. ತತ್ ಆ ನಮಗೆ. ನಮಗೆ. ಸಂಸಿತುಂ ವಿವರಿಸಲು. ಅರ್ಹಸಿ ಸಮರ್ಥರಾಗಿರುವಿರಿ. ಸಮರ್ಥರಾಗಿರುವಿರಿ. ಅನುವಾದ: ದೀರ್ಘಾಯುಷಿಗಳಾದ ನೀವು ದೀರ್ಘಾಯುಷಿಗಳಾದ ನೀವು ಜನಸಾಮಾನ್ಯರಿಗೆ ಯಾವುದು ಮೂಲಭೂತವಾಗಿ ಪರಮ ಶುಭಕರ ಎಂದು ನಿಶ್ಚಯಿಸಿರೋ ಅದನ್ನು ನಮಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸುವಂತಹವರು. ಜನಸಾಮಾನ್ಯರಿಗೆ ಯಾವುದು ಮೂಲಭೂತವಾಗಿ ಪರಮ ಶುಭಕರ ಎಂದು ನಿಶ್ಚಯಿಸುವರು ಅದನ್ನು ನಮಗೆ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸುವಂತಹವರು. ಇದು 9. ಇದರಲ್ಲಿ ಪ್ರಶ್ನೆ ಅಂತ ಆಚಾರ್ಯರು ಇದನ್ನ ತಿಳಿಸ್ತಾರೆ. ತುಂಬಾ ಓಕೆ. ನಮ್ಮ ಇದಕ್ಕೆ ತುಂಬಾ ಆಚಾರ್ಯರು ವಿಶ್ವನಾಥ್ ಚಕ್ರವರ್ತಿ ಠಾಕೂರು, ಶ್ರೀಧರ್ ಸ್ವಾಮಿ, ನಂತರ ಜೀವ ಗೋಸ್ವಾಮಿ, ತುಂಬಾ ಆಚಾರ್ಯರು ಅದನ್ನ ಇದರಲ್ಲಿ ತಿಳಿಸ್ತಾರೆ. ಇದು ಈ ಅಧ್ಯಾಯದ ಮೊದಲನೇ ಪ್ರಶ್ನೆ. ಓಕೆ. ಈ ಅಧ್ಯಾಯದ ಹೆಸರು ಋಷಿಗಳ ಪ್ರಶ್ನೆ. ಇದರಲ್ಲಿ ಋಷಿಗಳು 6 ಪ್ರಶ್ನೆಯನ್ನ ಕೇಳ್ತಾರೆ. ಈ 9ನೇ ಶ್ಲೋಕದಲ್ಲಿ ಬರುವುದು. ಅಂದ್ರೆ ನಾವು ಈಗ ಓದ್ತಾ ಹೋದ್ರೆ ಓಕೆ, ಈ ನಾನೇ ಮೊನ್ನೆ ತಿಳಿಸಿದೆ, ನಾವು ಇದನ್ನ ಓದ್ತಾ ಹೋದ್ರೆ ನಮ್ಗೆ ಪ್ರಶ್ನೆ ಯಾವುದು ಅಂತ ಗೊತ್ತಾಗೋದೇ ಇಲ್ಲ. ಇದರಲ್ಲಿ ಪ್ರಶ್ನೆ ಉಂಟಾ ಅಂತ ಡೌಟ್ ಆಗುತ್ತೆ. ನಾನು ಹೋಗೋದಾಗ ಹಾಗೆ ನನಗೆ ಯಾವುದೇ ಇದು ಪ್ರಶ್ನೆ ಗೊತ್ತಾಗ್ಲಿ. ನಂತರ 2ನೇ ಅಧ್ಯಾಯ ಪ್ರಾರಂಭ ಮಾಡುವಾಗ ಪ್ರಭುಪಾದ ಇಲ್ಲಿ ಬರೆಯುತ್ತಾರೆ, ನೈಮಿಷಾರಣ್ಯದ ಋಷಿಗಳು ಸೂತ ಮುನಿಗಳಲ್ಲಿ 6 ಪ್ರಶ್ನೆಗಳನ್ನು ಕೇಳಿದರು. ಆಗ ಸೂತ ಮುನಿಗಳು ಒಂದೊಂದು ಅವುಗಳಿಗೆ ಉತ್ತರಿಸಲು ಆರಂಭಿಸಿದರು. ಹಾಗಾಗಿ 2ನೇ ಅಧ್ಯಾಯದಿಂದ ಅವರು ಹಾಗಾಗಿ ಆಚಾರ್ಯ ತಿಳಿಸ್ತಾರೆ ಇದು ಮೊದಲನೇ ಪ್ರಶ್ನೆ ಅಂತೆ. ಅವರು ಈ ಶ್ಲೋಕದಲ್ಲಿ ಪ್ರಶ್ನೆಯನ್ನ ಕೇಳೋದು, ನೀವು ಜನಸಾಮಾನ್ಯರಿಗೆ ಪರಮ ಕಲ್ಯಾಣಕ್ಕೋಸ್ಕರ ಯಾವುದು ಶುಭಕರ ಎಂದು ನಿಶ್ಚಯಿಸಿರಿ. ಜನಸಾಮಾನ್ಯರಿಗೆ ಅತ್ಯಂತ ಶ್ರೇಯಸ್ಕರವಾದದ್ದು ಯಾವುದು, ಯಾವುದನ್ನ ನಿಶ್ಚಯಿಸಿದ್ದೀರಿ, ಅವರಿಗೆ ಯಾವುದು ಕಲ್ಯಾಣಕರವಾದದ್ದು, ಅದನ್ನ ಪ್ರಶ್ನೆಯನ್ನ ಮಾಡ್ತಾರೆ. ಭಾವಾರ್ಥ ಯಾರಾದ್ರೂ ಓದಿ ಅದನ್ನ ಇಲ್ಲಿ ಆಚಾರ್ಯರು ತಿಳಿಸ್ತಾರೆ. ಪುಷ್ಪಾ ಶೆಟ್ಟಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಗವದ್ಗೀತೆಯಲ್ಲಿ ಆಚಾರ್ಯ ಪೂಜೆಯನ್ನು ಸಲಹೆ ಮಾಡಲಾಗಿದೆ. ಆಚಾರ್ಯರು ಮತ್ತೆ ಗೋಸ್ವಾಮಿಗಳು ಸದಾಕಾಲ ಜನಸಾಮಾನ್ಯರ ಯೋಗಕ್ಷೇಮ ಹಿತಗಳಲ್ಲಿ, ವಿಶೇಷವಾಗಿ ಅವರ ಆಧ್ಯಾತ್ಮಿಕ ಹಿತಗಳಲ್ಲಿ ಮಗ್ನರಾಗಿರುತ್ತಾರೆ. ಲೌಕಿಕ ಕಲ್ಯಾಣವು ಸ್ವಾಭಾವಿಕವಾಗಿಯೇ ಆಧ್ಯಾತ್ಮಿಕ ಕಲ್ಯಾಣವನ್ನು ಹಿಂಬಾಲಿಸಿ ಬರುತ್ತದೆ. ಆದ್ದರಿಂದಲೇ ಆಚಾರ್ಯರು ಸಾಮಾನ್ಯವಾಗಿ ಜನತೆಗೆ ಆಧ್ಯಾತ್ಮಿಕ ಕಲ್ಯಾಣಕ್ಕೆ ಮಾರ್ಗದರ್ಶನ ನೀಡುತ್ತಾರೆ. ಋಷಿಗಳು ಈ ಕಲಿಯುಗದ ಅಥವಾ ಕಲಹ ಯುಗದ ಜನತೆಗೆ ಅಸಮರ್ಥ ಅನಾರ್ಹತೆಗಳನ್ನು ಬಲ್ಲವರು. ಆದ್ದರಿಂದಲೇ ಸರ್ವ ರೀತಿಯಿಂದಲೂ ನಿಂದನೆಗೆ ಗುರಿಯಾಗಿರುವ ಈ ಕಲಿಯುಗದ ಜನರಿಗೆ ಅಪೌರುಷೇಯ ಧರ್ಮ ಗ್ರಂಥಗಳ ಸಾರಾಂಶವನ್ನು ತಿಳಿಸುವಂತೆ ಋಷಿಗಳು ಸೂತ ಮುನಿಗಳಿಗೆ ಮನವಿ ಮಾಡಿಕೊಂಡರು. ಜನರಿಗೆ ಮೂಲಭೂತವಾಗಿ ಉಳಿತಾಗಬಹುದಾದಂತಹ ಪರಮ ಶುಭವನ್ನು ಕುರಿತು ವಿಚಾರಿಸಿದರು. ಈ ಯುಗದ ಜನತೆಯ ಖಂಡನೀಯ ವಿದ್ಯಮಾನಗಳನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಥ್ಯಾಂಕ್ ಯು. ಹಾಗಾಗಿ ಇಲ್ಲಿ ಆಚಾರ್ಯರು ಭಾವಾರ್ಥದಲ್ಲಿ ತುಂಬಾ ಸ್ಪಷ್ಟವಾಗಿ ತಿಳಿಸ್ತಾರೆ. ಭಗವದ್ಗೀತೆಯಲ್ಲಿ ಆಚಾರ್ಯ ಪೂಜೆಯನ್ನು ಸಲಹೆ ಮಾಡಲಾಗಿದೆ. ಆಚಾರ್ಯ ಉಪಾಸನಂ ಓಕೆ, ಭಗವದ್ಗೀತೆಯಲ್ಲಿ ಸಹ ತಿಳಿಸಿದ್ದಾರೆ ಭಗವಂತ. ನಾವು ಜ್ಞಾನ ಪ್ರಾಪ್ತಿ ಮಾಡ್ಲಿಕ್ಕೆ ಭಗವಂತ 13ನೇ ಅಧ್ಯಾಯದಲ್ಲಿ ಓಕೆ ಅರ್ಜುನ ಪ್ರಶ್ನೆ ಕೇಳ್ತಾರೆ. ಮೊದಲ 13ನೇ ಅಧ್ಯಾಯ ಕೆಲವು ಪ್ರಶ್ನೆಯನ್ನ ಕೇಳ್ತಾರೆ. ಅದರಲ್ಲಿ ಭಗವಂತ ಅಮಾನಿತ್ವಂ, ಅದಂಬಿತ್ವ, ಅಹಿಂಸಾ, ಶಾಂತಿ, ರಾರ್ಜವಂ, ಆಚಾರ್ಯ ಉಪಾಸನಂ
ಓಕೆ, ಆಚಾರ್ಯರ ಪೂಜೆಯನ್ನು ಸಲಹೆ ಮಾಡಲಾಗಿದೆ ನಮಗೆ ಜ್ಞಾನ, ಅದನ್ನ ಆಚಾರ್ಯರು ಇಲ್ಲಿ ತಿಳಿಸ್ತಾರೆ. ಆಚಾರ್ಯ ಉಪಾಸನ, ಭಗವದ್ಗೀತೆಯಲ್ಲಿ ಆಚಾರ್ಯ ಪೂಜೆಯನ್ನು ಸಲಹೆ ಮಾಡಲಾಗಿದೆ. ಆಚಾರ್ಯರು ಮತ್ತು ಗೋಸ್ವಾಮಿಗಳು ಸದಾಕಾಲ ಜನಸಾಮಾನ್ಯರ ಯೋಗಕ್ಷೇಮ ಹಿತಗಳಲ್ಲಿ, ವಿಶೇಷವಾಗಿ ಅವರ ಆಧ್ಯಾತ್ಮಿಕ ಹಿತಗಳಲ್ಲಿ ಮಗ್ನರಾಗಿರುತ್ತಾರೆ. ಇವರು ಜನರಿಗೋಸ್ಕರ, ಓಕೆ, ಜನರ ಪರಮ ಕಲ್ಯಾಣಕ್ಕೋಸ್ಕರ, ಓಕೆ, ಅವರಿಗೆ ಹೆಚ್ಚು ಯಾವುದು ಹಿತಕರ ಅದಕ್ಕೋಸ್ಕರ ಅವರು, ಇನ್ನು ನಂತರ ಬರುವ ಜೀವಿಗಳ ಕಲ್ಯಾಣಕ್ಕೋಸ್ಕರ ಅವರು ಅದಕ್ಕೋಸ್ಕರ ಹಿತವನ್ನ ಅವರು ಬಯಸ್ತಾ ಇರ್ತಾರೆ. ಅವರ ಕಲ್ಯಾಣ ಹೇಗಾಗ್ಬೋದು, ಓಕೆ. ಈ ನಾವು ಉಪನಿಷತ್ತಲ್ಲಿ ನೋಡಿದ್ರೆ ಕಲಿಸಂತ್ರನ ಉಪನಿಷತ್ತಲ್ಲಿ, ಓಕೆ, ಅದರಲ್ಲಿ ಸಹ ಮೊದಲೇ ನಾರದ್ ಮುನಿ ಹೋಗಿ ಕೇಳ್ತಾರೆ ಬ್ರಹ್ಮಣ ಹತ್ರ, ಓಕೆ, ಈ ಕಲಿಯುಗನ್ನ ಹೇಗೆ ದಾಟ್ಬೋದು ಅಂತ ಬ್ರಹ್ಮಾಜಿ ಹತ್ರ. ಓಕೆ, ಅದಕ್ಕೆ ಬ್ರಹ್ಮಾಜಿ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಾರೆ, ಅದಕ್ಕೆ ಕಲಿಸಂತ್ರನು. ಹಾಗಾಗಿ ಇವರೆಲ್ಲ ಜನರ ಹಿತಕ್ಕೋಸ್ಕರ, ಹಾಗೆ ಪ್ರಭುಪಾದರು ಸಹ, ಓಕೆ, ನಾವೀಗ ಭಗವದ್ಗೀತೆಯನ್ನ ಅಧ್ಯಯನ ಮಾಡ್ತಾ ಇದ್ದೇವೆ. ಪ್ರಭುಪಾದರು ಸಹ ನೋಡಿ, ಅವ್ರಿಗೆ ಗೊತ್ತುಂಟು, ಇನ್ನು ಬರೋವರಿಗೆ ಏನು ಗೊತ್ತಿಲ್ಲ. ಓಕೆ, ನಾವ್ ಈ ಶಾಸ್ತ್ರವನ್ನ ತಿಳಿಬೇಕಾದ್ರೆ ನಮಗೆ ಸಂಸ್ಕೃತ ಎಲ್ಲ ಗೊತ್ತಿರ್ಬೇಕು. ಅದಕ್ಕೋಸ್ಕರ ಅವರು ಒಂದೊಂದು ಶಬ್ದ ಅರ್ಥವನ್ನ ಮಾಡಿ ನಮಗೆ ಅಷ್ಟು ಚೆನ್ನಾಗಿ ಈ ಭಾಗವತವನ್ನ ಕೊಟ್ಟಿದ್ದು. ತತ್ರ, ಅದರಲ್ಲಿ, ಈ ತರ, ಓಕೆ, ಇಷ್ಟಾಗಿ ಯಾರು ಈ ತರ ರಚನೆಯನ್ನ ಮಾಡಲಿಲ್ಲ. ಅದು ಸಹ ಇದಕ್ಕೆಲ್ಲ ಭಾವಾರ್ಥವನ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಈ ಭಾಗವತವನ್ನ ನಮಗೆ ರಚನೆ ಮಾಡಿ ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತುಂಟು ಇವರು ಯಾಕೋಸ್ಕರ. ಹಾಗೆ ಈಗ ಪ್ರಭುಪಾದ ಭಾಗವತವನ್ನ, ಓಕೆ, ಅಮೆರಿಕಕ್ಕೆ ಮೊದಲು ರೆಡಿ ಮಾಡಿದ್ದು. ಆಗ ಯಾರೋ ಒಬ್ರು ಅವರ ಶಿಷ್ಯರೇನೋ ಕೇಳಿದ್ರಂತೆ, ಪ್ರಭುಪಾದರು ನೀವು ಅಮೆರಿಕಕ್ಕೆ ಹೋಗ್ತೀರಿ ಅಂತಿದ್ದಾರೆ ಅಂತ ನಾನು ಕೇಳಿದೆ ಅಂತ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ನಾನು ಹೋಗುದಿಲ್ಲ, ಭಾಗವತ ಅಮೆರಿಕಕ್ಕೆ ಹೋಗುತ್ತೆ ಅಂತ ತಿಳಿಸಿದ್ರು. ಓಕೆ, ಅವ್ರು ಮೊದಲು, ಓಕೆ, ಮೊದಲನೇ ಸ್ಕಂದವನ್ನ ತುಂಬಾ ಚೆನ್ನಾಗಿ ಅದಕ್ಕೆ ದೊಡ್ಡ ತುಂಬಾ ಬ್ರಿಲಿಯಂಟ್ ಆದ ಭಾವಾರ್ಥವನ್ನ ಬರೆದಿದ್ದಾರೆ. ಆಗ ಅವ್ರು ಹೇಳಿದ್ರು, ನಾನು ಹೋಗೋದಿಲ್ಲ, ಭಾಗವತ ಹೋಗುತ್ತೆ ಅಮೆರಿಕಕ್ಕೆ. ಓಕೆ, ಭಾಗವತವನ್ನ ಇಟ್ಕೊಳ್ಳಿಕ್ಕೆ ಒಬ್ಬ ಜನ ಬೇಕು, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೇನೆ. ಹಾಗಾಗಿ ಈ ಭಾಗವತ ಅಷ್ಟು ಶ್ರೇಷ್ಠವಾದಂತ, ಅದನ್ನ ಚೈತನ್ಯ ಮಹಾಪ್ರಭು ಸಹ ತಿಳಿಸಿದ್ದಾರೆ. ನಾವು ಇದಕ್ಕೆ ಮುಂಚೆ ಪ್ರಸ್ತಾವನೆಯಲ್ಲಿ ನೋಡಿದ್ವಿ. ಓಕೆ, ಅವರು ಕಲಿಸ್ತಾ ಇದ್ರು. ಓಕೆ, ಹರಿದಾಸ್ ಠಾಕೂರು, ನಂತರ ನಿತ್ಯಾನಂದ ಪ್ರಭುವನ್ನ ಇದರ ಸಂಕೀರ್ತನೆ ಮತ್ತೆ ಕಲಿಯುಗದಲ್ಲಿ ಎರಡೇ, ಒಂದು ಭಾಗವತ ಶ್ರವಣ, ಮತ್ತೊಂದು ಭಗವಂತನ ನಾಮ ಜಪ. ಓಕೆ, ಕೊನೆಗೂ ಲಾಸ್ಟಿಗೆ ಬರುವುದಾದ್ರೆ ನಾಮ ಸಂಕೀರ್ತನ, ನಂತರ ಭಾಗವತ ಶ್ರವಣ. ಓಕೆ, ಈ ಮನಸ್ಸು ಶುದ್ಧಿ ಆಗ್ಲಿಕ್ಕೆ, ಭಗವಂತನ ಪ್ರಾಪ್ತಿ ಮಾಡ್ಲಿಕ್ಕೆ ಇದಕ್ಕಿಂತ ಒಳ್ಳೆ ವಿಧಾನ ಇಲ್ಲ. ಓಕೆ, ನಾವು ನೋಡಿದ್ದು ಮಹಾತ್ಮೆಯ ಕಥೆಯಲ್ಲಿ ಆ ದುಂದುಕಾರಿ, ಓಕೆ, ದುಂದುಕಾರಿ ಯಾವುದೇ ಇದಿಲ್ಲ, ನಂತರ ಆ ಭಾಗವತವನ್ನ ಕೇಳಿಸಿ ಅವನು ಆ ಪ್ರೇತ ಯೋನಿಯಿಂದ ಬಿಡುಗಡೆ ಆದ. ಹಾಗಾಗಿ ಈ ಆಚಾರ್ಯರೆಲ್ಲ ವಿಶೇಷವಾಗಿ ಅವರ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಹಿತಕ್ಕಾಗಿ ಹಿತಗಳಲ್ಲಿ ಮಗ್ನರಾಗಿರುತ್ತಾರೆ. ಲೌಕಿಕ ಕಲ್ಯಾಣವು ಸ್ವಾಭಾವಿಕವಾಗಿಯೇ ಆಧ್ಯಾತ್ಮಿಕ ಕಲ್ಯಾಣವನ್ನು ಹಿಂಬಳಿಸಿ ಬರುತ್ತದೆ. ನಾವು ಆಧ್ಯಾತ್ಮಿಕ ಕಲ್ಯಾಣ ಆದ್ರೆ ನಮ್ಗೆ ಲೌಕಿಕ ಇದಾಗತ್ತೆ. ಓಕೆ, ಅದನ್ನ ಇಲ್ಲಿ ತಿಳಿಸ್ತಾರೆ. ಲೌಕಿಕ ಕಲ್ಯಾಣವು ಸ್ವಾಭಾವಿಕವಾಗಿಯೇ ಆಧ್ಯಾತ್ಮಿಕ ಕಲ್ಯಾಣವನ್ನು ಹಿಂಬಾಲಿಸಿ ಬರುತ್ತದೆ. ನಾವು ಆಧ್ಯಾತ್ಮಿಕವಾಗಿ ತುಂಬಾ ಚೆನ್ನಾಗಿದೆ, ನಮ್ಗೆ ಲೌಕಿಕ ಕಲ್ಯಾಣ ಸಹ ತನ್ನಷ್ಟಕ್ಕೆ ಇದಾಗುತ್ತೆ. ಆದ್ದರಿಂದಲೇ ಆಚಾರ್ಯರು ಸಾಮಾನ್ಯವಾಗಿ ಜನತೆಗೆ ಆಧ್ಯಾತ್ಮಿಕ ಕಲ್ಯಾಣಕ್ಕೆ ಮಾರ್ಗದರ್ಶನ ನೀಡುತ್ತಾರೆ. ಆಚಾರ್ಯರು ಯಾವುದಕ್ಕೋಸ್ಕರ ಮೈನ್ ಆಗಿ ಅವರು ಜನರ ಆಧ್ಯಾತ್ಮಿಕ ಕಲ್ಯಾಣಕ್ಕೆ. ಯಾಕಂದ್ರೆ ನಾವು ಈ ಶರೀರ ಅಲ್ಲ, ನಾವು ಆತ್ಮ. ಓಕೆ, ಭಾಗವತವನ್ನ ಯಾರು ಕೇಳ್ತಾರೆ ಅವರಿಗೆ ಮೊದಲು ಗೊತ್ತಿರ್ಬೇಕು. ಓಕೆ, ಭಾಗವತದಲ್ಲಿ ಆತ್ಮದ ಚರ್ಚೆ ಅಷ್ಟಿಲ್ಲ. ಓಕೆ, ಅದರಲ್ಲಿ ಇದು ಭಕ್ತಿಯ ಬಗ್ಗೆ ಜಾಸ್ತಿ ಇದು ಮಾಡಿ. ಓಕೆ, ಯಾಕಂದ್ರೆ ಪ್ರಭುಪಾದ ಹೇಳ್ತಾರೆ ಭಗವದ್ಗೀತೆ ABC. ಓಕೆ, ಭಾಗವತ ಸಂಪೂರ್ಣವಾಗಿ ಭಕ್ತಿಯ ಗ್ರಂಥ. ಅಂದ್ರೆ ನಾವು ಭಗವಂತನನ್ನ ಹೇಗೆ ಪ್ರಾಪ್ತಿ, ಭಕ್ತರ ಜೊತೆ ಸಂಬಂಧ, ಓಕೆ, ಅದನ್ನ ಇದು ಪ್ರತಿಪಾದಿಸುತ್ತದೆ. ಹಾಗಾಗಿ ಆದ್ದರಿಂದಲೇ ಆಚಾರ್ಯರು ಸಾಮಾನ್ಯವಾಗಿ ಜನತೆಗೆ ಆಧ್ಯಾತ್ಮಿಕ ಕಲ್ಯಾಣಕ್ಕೆ ಮಾರ್ಗದರ್ಶನ ನೀಡುತ್ತಾರೆ. ಯಾವ ಕಲ್ಯಾಣ? ಆಧ್ಯಾತ್ಮಿಕ ಕಲ್ಯಾಣಕ್ಕೆ. ಹಾಗಾಗಿ ಅಂದ್ರೆ ಈ ಪ್ರಶ್ನೆಯನ್ನ ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ ಕಲಿಯುಗದವರು ಅಷ್ಟು ಇದಿಲ್ಲ, ಅವರು ಚುರುಕಿಲ್ಲ. ನಂತರ ನೆಕ್ಸ್ಟ್ ಶ್ಲೋಕದಲ್ಲಿ ಬರ್ತದೆ ಕಲಿಯುಗ ಅವರು ಹೇಗಿದ್ದಾರೆ ಅಂತ, ಅದನ್ನ ನಂತರದ ಶ್ಲೋಕ. ಋಷಿಗಳು ಈ ಕಲಿಯುಗದ ಅಥವಾ ಕಲಹಯುಗದ ಜನತೆಯ
ಅಸಮರ್ಥ್ಯ ಅನರ್ಹತೆಗಳನ್ನು ಬಲ್ಲರು. ಓಕೆ, ಅವ್ರಿಗೆ ಗೊತ್ತಿತ್ತು. ಓಕೆ, ಕಲಿಯುಗದವರು ಹೇಗಿರ್ತಾರೆ. ಓಕೆ, ಅವರು ಅಷ್ಟು ಚುರುಕಾಗಿರುವುದಿಲ್ಲ. ಓಕೆ, ಅವರು ಸುಮಂದ ಅದನ್ನ ತಿಳಿಸ್ತಾರೆ. ಯಾವುದರಲ್ಲಿಯೂ ಅವರು ಆಧ್ಯಾತ್ಮಿಕ ವಿಷಯದ ಬಗ್ಗೆಯೂ ಸಹ ಆಸಕ್ತರಿಲ್ಲ. ಓಕೆ, ಅವರು ಭೌತಿಕ ಬಗ್ಗೆ ಯೋಚನೆ ಮಾಡ್ತಾರೆ. ಹಾಗಾಗಿ ಅವರು ಕಲಹ, ಓಕೆ, ಈ ಮೂವಿ ನಾಟಕ ಅಂತ ಇದ್ರಲ್ಲಿ ಆಸಕ್ತರಾದವರು. ಭಗವಂತನ ಬಗ್ಗೆ ಅವರಿಗೆ ಯಾವುದೇ ಒಳವಿರುವುದಿಲ್ಲ. ಹಾಗಾಗಿ ಋಷಿಗಳು ಈ ಕಲಿಯುಗದ ಅಥವಾ ಕಲಹಯುಗದ ಜನತೆಯ ಅಸಮರ್ಥ್ಯ ಅನರ್ಹತೆಗಳನ್ನು ಬಲ್ಲವರು. ಆದ್ದರಿಂದಲೇ ಸರ್ವ ರೀತಿಯಿಂದಲೂ ನಿಂದನೆಗೆ ಗುರಿಯಾಗಿರುವ ಈ ಕಲಿಯುಗದ ಜನರಿಗೆ ಅಪೌರುಷೆಯ ಧರ್ಮಗ್ರಂಥಗಳ ಸಾರವನ್ನು ತಿಳಿಸುವಂತೆ ಋಷಿಗಳು ಸೂತ ಮುನಿಗಳಿಗೆ ಮನವಿ ಮಾಡಿಕೊಂಡರು. ಅದಕ್ಕೋಸ್ಕರವೇ ಈ ನೈಮಿಷಾರಣ್ಯದ ಋಷಿಗಳು ಅಂದ್ರೆ ಶೌನಕಾದಿ, ನೈಮಿಷಾರಣ್ಯ ತುಂಬಾ ಋಷಿಯವರಿದ್ರು, ಅದರಲ್ಲಿ ಪ್ರಮುಖರಾದವರು ಶೌನಕ. ಓಕೆ, ಶೌನಕ ಋಷಿ ಅವರು ಈ ಪ್ರಶ್ನೆಯನ್ನ ಸೂತ ಗೋಸ್ವಾಮಿಯಲ್ಲಿ ಕೇಳ್ತಾರೆ. ಓಕೆ, ಈ ಸಾರಾಂಶವನ್ನು ನಂತರ ಬರುತ್ತೆ, ಒಂದು ಶ್ಲೋಕ ಆದ ನಂತರ ಅವರು ಇದನ್ನ ತಿಳಿಸ್ತಾರೆ. ಓಕೆ, ತುಂಬಾ ಶಾಸ್ತ್ರ ಉಂಟು. ಓಕೆ, ಅದನ್ನೆಲ್ಲ ನಾವು ಅಧ್ಯಯನ ಮಾಡ್ಲಿಕ್ಕೆ ಅಷ್ಟು ವರ್ಷ, ಅದನ್ನ ಇದು ಮಾಡ್ಲಿಕ್ಕೆ ತುಂಬಾ ನಿಯಮ ಎಲ್ಲ ಉಂಟು, ಅದನ್ನೆಲ್ಲ ಪಾಲನೆ ಮಾಡು. ಅದಕ್ಕೋಸ್ಕರ ಈ ಕಲಿಯುಗದ ಜನರಿಗೆ ಅಪೌರುಷೆಯ ಶಾಸ್ತ್ರ ಅಂತ ಉಂಟು, ಅದು ಯಾವುದೇ ಭೌತಿಕ ವ್ಯಕ್ತಿ ಮಾಡಿದ್ದಲ್ಲ, ಅದು ಆಧ್ಯಾತ್ಮಿಕ, ಓಕೆ, ಜಗತ್ತಿನಿಂದ ಬಂದದ್ದು. ವೇದೋ ನಾರಾಯಣ ಸಾಕ್ಷಾತ್, ಭಗವಂತನಿಂದ ಬಂದ ವಾಣಿ. ಶಾಸ್ತ್ರ ಎಲ್ಲ ಇರುವುದು, ವೇದ ಪುರಾಣ ಉಪನಿಷತ್ ಎಲ್ಲ ಭಗವಂತನಿಂದ ಬಂದ ವಾಣಿ. ಅಪೌರುಷೆಯ ಧರ್ಮಗ್ರಂಥಗಳ ಸಾರಾಂಶವನ್ನು ತಿಳಿಸುವಂತೆ ಋಷಿಗಳು ಸೂತ ಮುನಿಗಳಿಗೆ ಮನವಿ ಮಾಡಿಕೊಂಡರು. ಅವರು ಕೇಳ್ತಾರೆ, ಜನರಿಗೆ ಮೂಲಭೂತವಾಗಿ ಒಳಿತಾಗಬಹುದಾದಂತ ಪರಮ ಶುಭವನ್ನು ಕುರಿತು ವಿಚಾರಿಸಿದರು. ಓಕೆ, ಜನರಿಗೆ ಮೂಲಭೂತವಾಗಿ ಅಂದ್ರೆ ಸಾಮಾನ್ಯ ಜನರ ಪರಮ ಕಲ್ಯಾಣಕ್ಕಾಗಿ, ಪರಮ ಶುಭವನ್ನು ಕುರಿತು. ಅವ್ರು ಯಾವುದರ ಬಗ್ಗೆ? ಖಾಲಿ ಶುಭ ಅಲ್ಲ, ಪರಮ. ವಾಟ್ ಈಸ್ ದ ಅಲ್ಟಿಮೇಟ್ ಗುಡ್ ಪೀಪಲ್ ಇನ್ ಜನರಲ್, ಆ ಪ್ರಶ್ನೆಯನ್ನ ಕೇಳ್ತಾರೆ. ಜನರಿಗೆ ಪರಮ ಕಲ್ಯಾಣಕ್ಕೋಸ್ಕರ ನೀವು ಯಾವುದನ್ನ ನಿಶ್ಚಯ ಮಾಡಿದ್ದೀರಿ? ಓಕೆ, ಅವರ ಆ ಕಲಿಯುಗದ ಲಕ್ಷಣವನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಅದನ್ನ ಇಲ್ಲಿ ಪ್ರಭುಪಾದರು ಇಲ್ಲೇ ತಿಳಿಸ್ತಾರೆ ಈ ಭಾವಾರ್ಥದ ಕೊನೆಯಲ್ಲಿ. ಈ ಯುಗದ ಜನತೆಯ ಖಂಡನೀಯ ವಿದ್ಯಮಾನಗಳನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಕಲಿಯುಗದವರ ಲಕ್ಷಣ ಏನು, ಅವ್ರು ಹೇಗಿರ್ತಾರೆ ಅಂತ. ಪ್ರಾಯೇಣಲ್ಪಾಯುಷ ಸಭ್ಯ ಕಲವಸ್ಮಿನ್ ಯುಗೆ ಜನ ಮಂದ ಸುಮಂದ ಮತಯೋ ಮಂದ ಭಾಗ್ಯಾಹ್ಯುಪದ್ರತಃ. ಪ್ರಾಯೇಣಲ್ಪಾಯುಷ ಸಭ್ಯ ಕಲಾ ಅಸ್ಮಿನ್ ಯುಗೆ ಜನ ಮಂದ ಸುಮಂದ ಮತಯೋ ಮಂದ ಭಾಗ್ಯಾಹಿ ಉಪದ್ರತಃ. ಓಕೆ, ಎಲ್ಲರೂ ಶ್ಲೋಕವನ್ನ ಹೇಳಿ. ನಾನು ಎಲ್ಲರನ್ನು ಅನ್ಮ್ಯೂಟ್ ಮಾಡ್ತೇನೆ. ಪ್ರಾಯೇಣ ಪ್ರಾಯೇಣ, ಪ್ರಾಯ ಯಾವಾಗಲೂ, ಅಲ್ಪ ಕಡಿಮೆ, ಆಯುಷು ಉಳ್ಳವರು, ಸಭ್ಯ ವಿದ್ಯಾವಂತ ಸಮಾಜದ ಸದಸ್ಯನೇ, ಕಲಹ, ಅಸ್ಮಿನ್ ಈ ಯುಗದಲ್ಲಿ, ಜನರು, ಮಂದ ಸೋಮಾರಿಗಳು, ಸುಮಂದ ಮತಯ ಮಂದಭಾಗ್ಯ
ಅದೃಷ್ಟಹೀನರು ಅದೃಷ್ಟಹೀನರು ಈ ಮತ್ತು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಮತ್ತು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಉಪದ್ರತ ಪೀಡಿತರಾಗಿದ್ದಾರೆ. ಎಲೆ ಜ್ಞಾನ ವೈರಣ್ಯರೇ, ಕಬ್ಬಿಣದ ಈ ಕಲಿಯುಗದ ಮಾನವರು ಅಲ್ಪಾಯುಷಿಗಳು. ಅವರು ಕಲಹಪ್ರಿಯರು, ಸೋಮಾರಿಗಳು, ತಪ್ಪು ದಾರಿಗೆಳೆಯಲ್ಪಟ್ಟವರು, ಅದೃಷ್ಟಹೀನರು, ಇವೆಲ್ಲಕ್ಕೂ ಮಿಗಿಲಾಗಿ ಅವರು ಸದಾ ಕಾಲ ಕ್ಷೋಭೆಗೊಳಗಾದವರು. ಈ ಶ್ಲೋಕವನ್ನ ನಾನು ಗ್ರೂಪ್ ಅಲ್ಲಿ ಹಾಕ್ತೇನೆ, ಎಲ್ಲರೂ ಕಲ್ತುಕೊಂಡು ಬಂದಿ. ಯಾಕಂದ್ರೆ ಈ ಭಾಗವತವೇ ತಿಳಿಸುತ್ತೆ ಈ ಕಲಿಯುಗದ ಅವಸ್ಥೆ ಏನು ಅಂತ. ಪ್ರಾಯೇಣ್ ಅಲ್ಪಾಯುಷ ಸಭ್ಯ ಕಲವಸ್ಮಿನ್ ಯುಗೇ ಜನ ಮಂದಾ ಸುಮಂದ ಮತಯೋ ಮಂದ ಭಾಗ್ಯ ಹಿ ಉಪದ್ರತ. ಪ್ರಾಯೇಣ ಅಲ್ಪಾಯುಷ, ಅಲ್ಲಿ ಆ ಋಷಿವರ್ಯರು ಸೂತ ಪುರಾಣಿಗಳು ಹೇ ವಿದ್ವಾಂಸರೇ ಅಂತ ಕರೀತಾರೆ. ಜ್ಞಾನವರೆಣ್ಯರೇ, ಹೇ ವಿದ್ವಾಂಸರೇ, ಕಬ್ಬಿಣದ ಈ ಕಲಿಯುಗದಲ್ಲಿ ಮಾನವರು ಅಲ್ಪಾಯುಷಿಗಳು. ಓಕೆ, ಕಲಿಯುಗದಲ್ಲಿ ನಾವು ಈಗ ಬೇರೆ ಯುಗದಲ್ಲೆಲ್ಲ ನಾನು ಮೊನ್ನೆ ಹೇಳಿದೆ, ಈ ಸತ್ಯಯುಗದಲ್ಲಿ ಜನರು 1 ಲಕ್ಷ ವರ್ಷ ಬದುಕ್ತಾ ಇದ್ರು. ಹಾಗಾಗಿ ಅವರು 60 ವರ್ಷ ಎಲ್ಲ ಧ್ಯಾನದಲ್ಲಿ ಹೋಗ್ತಾ ಇದ್ರು. ಈ ಧ್ಯಾನ ಎಲ್ಲ ಇರುವುದು ಸತ್ಯಯುಗದಲ್ಲಿ ಮಾಡ್ತಾ ಇದ್ರು. ಆಗ ಮನಸ್ಸೆಲ್ಲ ಅಷ್ಟು ಇದಿತ್ತು, ತುಂಬಾ ಆ ಟೈಮಲ್ಲಿ ಧ್ಯಾನ ಮಾಡ್ಲಿಕ್ಕೆಲ್ಲ ತುಂಬಾ ಟೈಮ್ ಬೇಕು. ಓಕೆ, ಆ ಕಾಡಿಗೆ ಹೋಗಿ ಏಕಾಂತವಾದ, ಹಾಗಾಗಿ ಅವರು ಅಷ್ಟು ಧ್ಯಾನದಲ್ಲಿ ಭಗವಂತನನ್ನ ಪ್ರಾಪ್ತಿ ಮಾಡ್ತಾ ಇದ್ರು. ಇದನ್ನ ಈ ಭಾಗವತದಲ್ಲೇ 12ನೇ ಸ್ಕಂದದಲ್ಲಿ ತಿಳಿಸ್ತಾರೆ. ಓಕೆ, ಇದು ಸತ್ಯಯುಗದಲ್ಲಿ ಜನರು 1 ಲಕ್ಷ ವರ್ಷ ಬದುಕ್ತಾ ಇದ್ರು. ಹಾಗೆ ತ್ರೇತಾಯುಗದಲ್ಲಿ 10,000 ವರ್ಷ, ಓಕೆ, ಆಯುಷ್ಯ 10,000 ವರ್ಷ ಮನುಷ್ಯರು ಬದುಕ್ತಾ ಇದ್ರು. ದ್ವಾಪರ ಯುಗದಲ್ಲಿ 1000 ವರ್ಷ. ಓಕೆ, ನಾವು ನೋಡ್ಬೋದು ಭೀಷ್ಮಾಚಾರ್ಯ, ಅವರು 800 ವರ್ಷ ಏನೋ ಬದುಕಿದ್ದಾರೆ. ಓಕೆ, ಅವ್ರಿಗೆ ಆ ಟೈಮಲ್ಲಿ ಅವ್ರಿಗೆ 800 ವರ್ಷ, ತುಂಬಾ ಜನ ಇದ್ದಾರೆ. ಹಾಗಾಗಿ ದ್ವಾಪರ ಯುಗದಲ್ಲಿ 1000 ವರ್ಷ ಬದುಕ್ತಾ ಇದೆ. ಆದ್ರೆ ಕಲಿಯುಗದ ಆಯುಷ್ಯ 100 ವರ್ಷ, ಅದರಲ್ಲೂ 100 ವರ್ಷ ಸಹ ಯಾರು ಬದುಕುವುದಿಲ್ಲ. ಓಕೆ, ಹಾಗಾಗಿ ನೋಡಿ ಇಲ್ಲಿ ತಿಳಿಸ್ತಾರೆ ಕಬ್ಬಿಣದ, ಓಕೆ, ಕಬ್ಬಿಣದ ಯುಗ ಅಂತೆ. ಓಕೆ, ಕಬ್ಬಿಣದ ಈ ಕಲಿಯುಗದಲ್ಲಿ ಮಾನವರು ಅಲ್ಪ ಆಯುಷಿಗಳು, 100 ವರ್ಷ ಅಂತ ಹೇಳಿದ್ದಾರೆ. ಆದ್ರೆ ಈಗ 100 ವರ್ಷ ಸಹ ಬದುಕುವುದಿಲ್ಲ. ಈ ಭಾಗವತವೇ ತಿಳಿಸುತ್ತೆ, ಇನ್ನು ಈ ಕಲಿಯುಗ ಅಂತ್ಯ ಆಗುವಾಗಂತೆ ಅವರು 20-25 ಅಷ್ಟೇ ವರ್ಷ ಬದುಕುವುದು. ಈಗ ಸಹ ಇಳ್ದಿದೆ ನೋಡಿ, 75 ಅಷ್ಟೇ, ಅದಕ್ಕಿಂತ ಜಾಸ್ತಿ ಹೋಗುದು ತುಂಬಾ ಕಡಿಮೆ ಜನರು. ಹಾಗೆ ಕಬ್ಬಿಣದ ಈ ಕಲಿಯುಗದಲ್ಲಿ ಮಾನವರು ಅಲ್ಪ ಆಯುಷಿಗಳು. ನಂತರ ಅವರು ಕಲಹ ಪ್ರಿಯರು. ಓಕೆ, ಕಲಹ, ಓಕೆ, ಭೌತಿಕವಾದ ಇದರಲ್ಲಿ ಆಸಕ್ತಿ, ಕಲಹದಲ್ಲಿ ಅವರಿಗೆ ಇಷ್ಟ. ಓಕೆ, ಬೇರೆ ಬೇರೆ ಸಿನಿಮಾ ಥಿಯೇಟ್ರಿಗೆ ಹೋಗುದು, ಬೇರೆ ಏನೋ ಮನೋರಂಜನೆಗೋಸ್ಕರ ಅದನ್ನೆಲ್ಲ ನಂತರ ಸೋಮಾರಿಗಳು. ಓಕೆ, ಅದನ್ನೆಲ್ಲ ಭಾವಾರ್ಥದಲ್ಲಿ ಆಚಾರ್ಯರು ತಿಳಿಸ್ತಾರೆ. ಸೋಮಾರಿ ಅಂದ್ರೆ ಅವರಿಗೆ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಅವರು ಸೋಮಾರಿಗಳು. ಓಕೆ, ತಪ್ಪು ದಾರಿಗೆಳೆಯಲ್ಪಟ್ಟವರು. ಓಕೆ, ಅವರು ತಪ್ಪು ದಾರಿಗೆ ಹೋಗ್ತಾರೆ. ಅದೃಷ್ಟಹೀನರು, ಅವರು ಅದೃಷ್ಟವನ್ನ ಸಹ ಪಡ್ಕೊಂಡು ಬಂದಿಲ್ಲ. ಮಂದಭಾಗ್ಯ ಅಂದ್ರೆ ಅದೃಷ್ಟಹೀನರು. ಇದಕ್ಕೆಲ್ಲಕ್ಕೂ ಮಿಗಿಲಾಗಿ ಅವರು ಸದಾ ಕಾಲ ಕ್ಷೋಭೆಗೊಳಗಾದವರು. ಯಾವಾಗ್ಲೂ ಅವರು ಚಿಂತೆಯಲ್ಲಿ ಇರ್ತಾರೆ. ಓಕೆ, ಯಾವಾಗ್ಲೂ ಚಿಂತೆಯಲ್ಲಿ ಇರ್ತಾರೆ. ಅದನ್ನ ಇದರಲ್ಲಿ ಈ ಸೌನಕ ಋಷಿ ಸೂತ ಗೋಸ್ವಾಮಿಗೆ ತಿಳಿಸ್ತಾರೆ. ಯಾರಾದ್ರೂ ಪಲ್ಲವಿ ಮಾತಾಜಿ ಭಾವಾರ್ಥ ಓದ್ತೀರಾ ಮಾತಾಜಿ? ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ: ಭಗವದ್ ಭಕ್ತರು ಸರ್ವದಾ ಜನಸಾಮಾನ್ಯರ ಆಧ್ಯಾತ್ಮಿಕ ಉನ್ನತಿಗಾಗಿ ಕಾತರಿಸುತ್ತಿರುತ್ತಾರೆ. ನೈಮಿಷಾರಣ್ಯದ ಋಷಿಗಳು ಕಲಿಯುಗದ ಜನತೆಯ ವಿದ್ಯಮಾನಗಳನ್ನು ವಿಶ್ಲೇಷಿಸಿದಾಗ ಮಾನವ ಅಲ್ಪಾಯುಷಿ ಎಂಬುದನ್ನು ಮೊದಲೇ ಅರಿತಿದ್ದರು. ಕಲಿಯುಗದಲ್ಲಿ ಮಾನವನ
ಜೀವಿತಾವಧಿಯು ಆಹಾರದ ಅಭಾವದಿಂದಲ್ಲ, ಅನಿಯಮಿತ ಚಟ ಹವ್ಯಾಸಗಳಿಂದ ಕಿರಿದಾಗುವುದು. ನಿಯಮಬದ್ಧವಾಗಿ ಹವ್ಯಾಸಗಳಿಂದ ಮತ್ತು ಸರಳವಾದ ಆಹಾರ ಸೇವನೆಯಿಂದ ಮನುಷ್ಯ ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಮಿತಿ ಮೀರಿದ ಭೋಜನ, ಮಿತಿ ಮೀರಿದ ಇಂದ್ರಿಯ ತೃಪ್ತಿ, ಮತ್ತೊಬ್ಬರ ಕೃಪೆ ಕರುಣೆಗಳನ್ನು ಮಿತಿ ಮೀರಿ ಅವಲಂಬಿಸಿರುವುದು, ಕೃತಕ ಜೀವನಾದರ್ಶಗಳು ಇವೆಲ್ಲ ಮಾನವ ಶಕ್ತಿಯನ್ನು ನಿಸ್ಸಾರಗೊಳಿಸಿ ಬಿಡುತ್ತದೆ. ಆದ್ದರಿಂದಲೇ ಮನುಷ್ಯನ ಜೀವಿತಾವಧಿಯು ಒಂದ್ ಸೆಕೆಂಡ್, ನಾನು ಒಂದೊಂದು ಪ್ಯಾರಾಗ್ರಾಫ್ ಎಲ್ಲರ ಹತ್ರ ಓದಿಸ್ತೇನೆ. ಬೃಂದಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಈ ಯುಗದ ಜನರು ಐಹಿಕವಾಗಿ ಮಾತ್ರವಲ್ಲದೆ ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲೂ ಸೋಮಾರಿಗಳು. ಮಾನವ ಜನ್ಮ ಇರುವುದೇ ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ಅಂದರೆ ಮನುಷ್ಯ ತಾನೇನು, ಪ್ರಪಂಚ ಅಂದರೆ ಏನು, ಪರಮ ಸತ್ಯ ಯಾವುದು ಎಂಬುದನ್ನು ತಿಳಿದುಕೊಳ್ಳಬೇಕು. ಐಹಿಕ ಪ್ರಪಂಚದಲ್ಲಿ ಬದುಕಿನ ಹೋರಾಟದ ಸಕಲ ಕ್ಲೇಶ ಕಷ್ಟಕೋಟಲೆಗಳಿಂದ ಮುಕ್ತಿ ಪಡೆದು ಭಗವದ್ಧಾಮಕ್ಕೆ ಹಿಂದಿರುಗಲು ಮಾನವ ಜನ್ಮ ಒಂದು ಸಾಧನವಾಗಿದೆ. ಆದರೆ ಕೆಟ್ಟ ಶಿಕ್ಷಣ ಪದ್ಧತಿಯಿಂದಾಗಿ ಮಾನವರಿಗೆ ಆತ್ಮ ಸಾಕ್ಷಾತ್ಕಾರದ ಹಂಬಲವೇ ಇಲ್ಲದಂತಾಗಿದೆ. ಅವರಿಗೆ ಅದರ ಅರಿವಾದರೂ ದುರದೃಷ್ಟವಶಾತ್ ತಪ್ಪು ದಾರಿಗೆಳೆಯಲ್ಪಟ್ಟ ಶಿಕ್ಷಕರಿಗೆ ಬಲಿಪಶುಗಳಾಗಿರುತ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಚಂದ್ರಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಈ ಯುಗದಲ್ಲಿ ಮಾನವರು ವಿವಿಧ ರಾಜಕೀಯ ಅಭಿಪ್ರಾಯಗಳಿಗೆ ಮತ್ತು ರಾಜಕೀಯ ಪ್ರಶ್ನೆಗಳಿಗೆ ಮಾತ್ರವೇ ಬಲಿಪಶುಗಳಾಗುವುದಿಲ್ಲ. ವಿವಿಧ ಬಗೆಯ ಇಂದ್ರಿಯ ತೃಪ್ತಿ, ಸೆಳೆತಗಳು, ಸಿನಿಮಾ, ಕ್ರೀಡೆ, ಜೂಜು, ಕ್ಲಬ್ಗಳು, ಲೌಕಿಕ ಗ್ರಂಥಾಲಯಗಳು, ದುಷ್ಟ ಸಹವಾಸ, ಧೂಮಪಾನ, ಮದ್ಯಪಾನ, ಮೋಸ ಮಾಡುವುದು, ಕದಿಯುವುದು, ಕಾದಾಡುವುದು ಇಂಥವುಗಳೆಲ್ಲ ಕಲಿಯುಗದ ಮಾನವರು ಆಹುತಿ ತೆಗೆದುಕೊಳ್ಳುತ್ತದೆ. ಹಲವು ಪ್ರವರ್ತನೆಗಳಿಂದಾಗಿ ಅವರು ಮನಸ್ಸು ಸದಾ ಕಾಲ ಕ್ಷೋಭೆ, ಆತಂಕಗಳಿಂದ ಪೀಡಿತವಾಗಿದೆ. ಈ ಯುಗದಲ್ಲಿ ಅನೇಕ ನೀತಿ ಭ್ರಷ್ಟ ಜನರು ತಮ್ಮದೇ ಆದ ಧಾರ್ಮಿಕ ನಂಬಿಕೆಗಳನ್ನು ಹುಟ್ಟು ಹಾಕುತ್ತಾರೆ. ಅವುಗಳಿಗೆ ಯಾವುದೇ ಅಪೌರುಷೇಯ ಧರ್ಮ ಗ್ರಂಥಗಳ ಆಧಾರವಿಲ್ಲ. ಅನೇಕ ವೇಳೆ ಇಂದ್ರಿಯ ತೃಪ್ತಿಯ ದಾಸನಾಗುತ್ತ ಜನರು ಇಂತಹ ಸಮಸ್ಯೆಗಳಿಗೆ ಆಕರ್ಷಕರಾಗುತ್ತಾರೆ. ಪರಿಣಾಮವಾಗಿ ಧರ್ಮದ ಹೆಸರಲ್ಲಿ ನಾನಾ ರೀತಿಯ ಪಾಪ ಕೃತ್ಯಗಳನ್ನು ನಡೆಯುತ್ತವೆ. ಇದರಿಂದಾಗಿ ಜನಸಾಮಾನ್ಯರು ಮನಸ್ಸಿಗೆ ಶಾಂತಿ ಇಲ್ಲವಾಗುತ್ತದೆ, ದೈಹಿಕ ಸ್ವಾಸ್ಥ್ಯವೂ ಇಲ್ಲವಾಗುತ್ತದೆ. ವಿದ್ಯಾರ್ಥಿ ಸಮುದಾಯದ ಅಂದರೆ ಬ್ರಹ್ಮಚರ್ಯಗಳ ಪರಿಪಾಲನೆಯಾಗುವುದಿಲ್ಲ, ಬ್ರಹ್ಮಚರ್ಯವನ್ನು ಪಾಲಿಸುವುದಿಲ್ಲ, ಸಂಸಾರಿಸುವ ಗೃಹಶಾಸ್ತ್ರದ ನೀತಿ ನಿಯಮಗಳನ್ನು ಪಾಲಿಸುವುದಿಲ್ಲ. ಇದರ ಪರಿಣಾಮವಾಗಿ ಇಂತಹ ಗೃಹಶಾಸ್ತ್ರಗಳಿಂದ ಹೊರಬಂದು ವಾನಪ್ರಸ್ಥರು ಮತ್ತು ಸನ್ಯಾಸಿಗಳೆಂದು ಇಡೀ ವಾತಾವರಣ ಅಶ್ರದ್ಧೆಯಿಂದ ತುಂಬಿ ಹೋಗಿದೆ. ಮನುಷ್ಯನು ಈಗ ಆಧ್ಯಾತ್ಮಿಕ ಮೌಲ್ಯಗಳ ಆಸಕ್ತಿ ಕಳೆದುಕೊಂಡಿದ್ದಾರೆ. ಲೌಕಿಕ ಇಂದ್ರಿಯ ತೃಪ್ತಿಯೇ ನಾಗರಿಕತೆಯ ಮಾನದಂಡವಾಗಿದೆ. ಇಂತಹ ಐದಿಕ ಪ್ರಧಾನ ನಾಗರಿಕತೆಯ ಪಾಲನೆ ಪೋಷಣೆಗಾಗಿ ಮಾನವ ಸಂಕೀರ್ಣ ರಾಷ್ಟ್ರಗಳು, ಸಮುದಾಯಗಳಿಗೂ ಸೃಷ್ಟಿಸಿದ್ದಾರೆ. ಹಾಗೂ ವಿವಿಧ ಗುಂಪುಗಳ ನಡುವೆ ಶೀತ ಸಮರಗಳು, ಘೋರ ಯುದ್ಧಗಳು ಸತತವಾಗಿ ನಡೆಯುತ್ತಿದೆ. ಪ್ರಸ್ತುತ ಮಾನವ ಸಮಾಜದ ಮೌಲ್ಯವನ್ನು ವಿಕೃತವಾಗಿದೆ, ವಿರೂಪಗೊಂಡಿದೆ. ಆದ್ದರಿಂದ ಆಧ್ಯಾತ್ಮಿಕ ಮಟ್ಟ ಮಾನದಂಡಗಳು ವೃದ್ಧಿಗೊಳಿಸುವ ತುಂಬಾ ಕಷ್ಟವಾಗುತ್ತದೆ. ಪ್ರತಿಪಾತ್ರರು ಮೇಲೆತ್ತಿ ಇವುಗಳಿಂದ ಪಾರಗಳು ನೈಮಿಷಾರದ ಋಷಿಗಳು ಕಾತರಾಗಿದ್ದಾರೆ ಎಂದೇ ಅವರು ಈ ಶೀಲ ಸೂತ ಮುನಿಗಳಿಂದ ಪರಿಹಾರವನ್ನು ಅಪೇಕ್ಷಿಸಿದ್ದಾರೆ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ. ಓಕೆ, ಈ ಶ್ಲೋಕಕ್ಕೆ ಪ್ರಭುಪಾದರು 3 ಪ್ಯಾರಾಗ್ರಾಫ್ ನ ಭಾವಾರ್ಥವನ್ನ ಕೊಡ್ತಾರೆ. ಅದರಲ್ಲಿ ಒಂದೊಂದು ಪಾಯಿಂಟ್ ಅನ್ನ ತರ್ತಾರೆ. ಓಕೆ, ಮೊದಲು ಕಲಿಯುಗದ ಮಾನವರು ಅಲ್ಪಾಯುಷಿಗಳು. ಓಕೆ ಓಕೆ ಅವಿದ್ಯ ಅದನ್ನ ಮೊದಲು ತಿಳಿಸ್ತಾರೆ. ಇದರಲ್ಲಿ ತುಂಬಾ ಪಾಯಿಂಟ್ಸ್ ಬರುತ್ತೆ ನೋಡಿ. ಅಲ್ಪಾಯುಷಿಗಳು, ಅವರು ಕಲಹ ಪ್ರಿಯರು, ಸೋಮಾರಿಗಳು, ತಪ್ಪು ದಾರಿಗೆಳೆಯಲ್ಪಟ್ಟವರು, ಅದೃಷ್ಟಹೀನರು, ಅದಕ್ಕೂ ಮಿಗಿಲಾಗಿ ಉಪದ್ರಿತ ಅಂದ್ರೆ ಯಾವಾಗಲೂ ಕ್ಷೋಭೆಗೊಳಗಾದ. ಇದನ್ನೆಲ್ಲ ಪ್ರಭುಪಾದರು ಈ ಭಾವಾರ್ಥದಲ್ಲಿ ತಿಳಿಸ್ತಾರೆ.
ಭಗವದ್ ಭಕ್ತರು ಸರ್ವದಾ ಜನಸಾಮಾನ್ಯರ ಆಧ್ಯಾತ್ಮಿಕ ಉನ್ನತಿಗಾಗಿ ಕಾತರರಿರುತ್ತಾರೆ. ಓಕೆ, ಈ ಭಗವಂತನ ಯಾರು ಭಕ್ತರಿರ್ತಾರೆ ಅವರು ಅದರ ಬಗ್ಗೆ ಯೋಚನೆ ಮಾಡ್ತಾರೆ. ಓಕೆ, ಜನ ಕಲ್ಯಾಣದ. ಓಕೆ, ಅಂದ್ರೆ ಭಗವಂತನಿಗೆ ಆ ವಾಣಿಯನ್ನ ಅವರಿಗೆ ತಿಳಿಸ್ಬೇಕು. ಓಕೆ, ಜನರ ಕಲ್ಯಾಣ ಹೇಗಾಗುವುದು ಅದಕ್ಕೋಸ್ಕರ ಅವರು ಯಾವಾಗಲೂ ಆಧ್ಯಾತ್ಮಿಕ ಉನ್ನತಿಗಾಗಿ ಕಾತರರಿರುತ್ತಾರೆ. ಹಾಗೆ ಇಲ್ಲಿ ನೈಮಿಷಾರಣ್ಯರು ಹಾಗೆ ಕಾತರರು. ಅದಕ್ಕೋಸ್ಕರ ಅವರು ಸೂತ ಗೋಸ್ವಾಮಿ ಹತ್ರ ಈ ಪ್ರಶ್ನೆಯನ್ನ ಮಾಡೋದು. ಓಕೆ, ಮೊದಲು ಪ್ರಶ್ನೆಯನ್ನ ಮಾಡಿದ್ರು. ಓಕೆ, ನಾವು ನೋಡಿದ 9ನೇ ಶ್ಲೋಕ, ಇದಕ್ಕೆ ಮುಂಚಿನ ಶ್ಲೋಕದಲ್ಲಿ ಜನಸಾಮಾನ್ಯರ ಪರಮ ಕಲ್ಯಾಣಕ್ಕೋಸ್ಕರ ನೀವು ಯಾವುದನ್ನ ನಿಶ್ಚಯ ಮಾಡಿದ್ದೀರಿ ಅಂತ. ಓಕೆ, ಇಲ್ಲಿ ನಂತರ ಒಂದು ಕ್ವಶನ್ ಬರುತ್ತೆ ನೆಕ್ಸ್ಟ್ ಶ್ಲೋಕದಲ್ಲಿ. ಹಾಗಾಗಿ ಈ ಪ್ರಶ್ನೆಯನ್ನೆಲ್ಲ ಯಾಕೆ ಕೇಳ್ತಾರೆ ಅಂದ್ರೆ, ಕಲಿಯುವುದವರು ಅವರ ಲಕ್ಷಣ ಹಾಗೆ, ಅವರಿಗೆ ಈ ಶಾಸ್ತ್ರವನ್ನ ತಿಳಿಯುವಷ್ಟು ಕೆಪಾಸಿಟಿ ಇಲ್ಲ. ಅಂದ್ರೆ ಕಲಹ ಪ್ರಿಯರು, ಸೋಮಾರಿಗಳು, ತಪ್ಪು ದಾರಿಗೆ ಎಳೆಯಲ್ಪಟ್ಟವರು. ಹಾಗೋಸ್ಕರ ನೈಮಿಷಾರಣ್ಯದ ಋಷಿಗಳು ಕಲಿಯುಗದ ಜನತೆಯ ವಿದ್ಯಮಾನಗಳನ್ನು ವಿಶ್ಲೇಷಿಸಿದಾಗ ಮಾನವ ಅಲ್ಪ ಆಯುಷಿ ಎಂಬುದನ್ನು ಮೊದಲೇ ಅರಿತಿದ್ದರು. ನೋಡಿ, 5000 ವರ್ಷಗಳ ಮುಂಚೆ ಅವರಿಗೆ ಗೊತ್ತುಂಟು. ಓಕೆ, ಕಲಿಯುಗದಲ್ಲಿ ಹುಟ್ಟುವವರೆಲ್ಲ ಅಲ್ಪ ಆಯುಷಿಗಳು. ಓಕೆ, ಆ ಟೈಮಲ್ಲಿ ಇವರು ಪ್ರಶ್ನೆಯನ್ನ ಮಾಡ್ತಾರೆ. ಓಕೆ, ಅರಿತಿದ್ದರು, ಅವ್ರಿಗೆ ಗೊತ್ತಿತ್ತು. ಓಕೆ, ಅವರು ಜಾಸ್ತಿ ಸಮಯ ಬದುಕುವುದಿಲ್ಲ ಅಂತ. ಓಕೆ, ಅದರ ಮುಂಚೆ ಅವರ ಕಲ್ಯಾಣ ಆಗ್ಬೇಕು. ಅದು ಹೇಗೆ ಸಾಧ್ಯ? ಅದಕ್ಕೋಸ್ಕರ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕಲಿಯುಗದಲ್ಲಿ ಮಾನವನ ಜೀವಿತ ಅವಧಿಯು ಆಹಾರ ಅಭಾವದಿಂದಲ್ಲ, ಅನಿಯಮಿತ ಚಟ ಹವ್ಯಾಸಗಳಿಂದ ಕಿರಿದಾಗುವುದು. ನಿಯಮಬದ್ಧ ಹವ್ಯಾಸದಿಂದ ಮತ್ತು ಸರಳವಾದ ಆಹಾರ ಸೇವನೆಯಿಂದ ಮನುಷ್ಯ ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಓಕೆ, ಆಹಾರ ಇಲ್ಲ ಅಂತಲ್ಲ, ಆಹಾರದ ಅಭಾವದಿಂದಲ್ಲ, ಅನಿಯಮಿತ ಚಟ. ಓಕೆ, ಅವ್ರಿಗೆ ಚಟ ಹವ್ಯಾಸ ಕಿರಿದಾಗಿರುವುದು ಅಂದ್ರೆ ಅವರು ಯಾವ ತರದ ಅಂದ್ರೆ, ನಾವು ಆಹಾರ ಓಕೆ ಆರೋಗ್ಯನ ಕಾಪಾಡ್ಬೇಕಾದ್ರೆ ನಾವು ಸತ್ವಗುಣದ ಆಹಾರವನ್ನ ಸೇವನೆ ಮಾಡ್ಬೇಕು. ಹಾಗಾಗಿ ಈ ಕಲಿಯುಗದಲ್ಲಿ ಹೆಚ್ಚಿನ ಜನರು ಓಕೆ 90% ಮೇಲೆ ಅವ್ರು ಯಾವ ತರಹದ ಆಹಾರ, ರಜೋಗುಣ ಮತ್ತೆ ತಮೋಗುಣದ ಆಹಾರವನ್ನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಅವರಿಗೆ ರೋಗ ಬರುತ್ತೆ, ಕಾಯಿಲೆ ಮುಂತಾದ ಸಮಸ್ಯೆ ಬರುತ್ತೆ, ಅವರ ಮನಸ್ಸು ಕೆಡುತ್ತೆ. ಹಾಗಾಗಿ ಚಾಂದೋಗ್ಯ ಉಪನಿಷತ್ತ ತಿಳಿಸ್ತದೆ, ಆಹಾರ ಶುದ್ಧತೆಯಿಂದ ನಮ್ಮ ಮನಸ್ಸು ಶುದ್ಧ ಆಗುತ್ತೆ ಅಂತ. ಆಹಾರ ಶುದ್ಧೋ ಸತ್ವ ಶುದ್ಧಿ, ಸತ್ವ ಶುದ್ಧಿ ಸ್ಮೃತಾ ದೃಢ. ಓಕೆ, ಸ್ಮೃತಿ ನಮ್ಮ ಸ್ಮರಣ ಶಕ್ತಿ ಒಳ್ಳೇದಾಗುತ್ತೆ. ಹಾಗಾಗಿ ನಾವು ಯಾವ ಸಾತ್ವಿಕ ಆಹಾರವನ್ನ ಸ್ವೀಕಾರ ಮಾಡ್ಬೇಕು. ಓಕೆ, ಹಾಗಾಗಿ ಆಹಾರ ಸೇವನೆಯಿಂದ ಮನುಷ್ಯ ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಓಕೆ, ಸರಿಯಾದ ಅಂದ್ರೆ ಸತ್ವಗುಣ, ಸರಳವಾದ ಆಹಾರ, ಸತ್ವಗುಣದ ಆಹಾರ. ಆಯು ಸತ್ವ ಬಲಾರೋಗ್ಯ ಭಗವದ್ಗೀತೆಯಲ್ಲೂ ಸಹ ತಿಳಿಸ್ತಾರೆ. 17ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಆಯು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ. ಓಕೆ, ಸತ್ವಗುಣದ ಆಹಾರವನ್ನ ಯಾರು ಸ್ವೀಕಾರ ಮಾಡ್ತಾರೆ ಅವರಿಗೆ ಅವರ ಆಯುಷ್ ಹೆಚ್ಚಾಗುತ್ತೆ, ಅವರ ಬಲ ಓಕೆ ಶಕ್ತಿ ಬರುತ್ತೆ, ಆರೋಗ್ಯ ಸಿಗುತ್ತೆ, ಅದರಿಂದ ಸುಖ ಪ್ರೀತಿ, ಅದು ಹೃದಯಕ್ಕೆ ಹೆಚ್ಚು ಒಳ್ಳೆಯದಂತ ಆಹಾರ, ತೃಪ್ತಿಯನ್ನ ಕೊಡುವಂತ. ಹಾಗಾಗಿ ಕಲಿಯುಗದವ್ರು ಹೇಗೆ ಅವರದ್ದು ಮಿತಿ ಮೀರಿದ ಭೋಜನ. ಓಕೆ, ಸತ್ವಗುಣದಲ್ಲೂ ಹಾಗೆ ಅವ್ರು ಎಷ್ಟು ಬೇಕು ಅಷ್ಟೇ ಆಹಾರವನ್ನ ಸ್ವೀಕಾರ ಮಾಡ್ತಾರೆ. ಇವರು ಮಿತಿ ಮೀರಿದ ಭೋಜನ, ಮಿತಿ ಮೀರಿದ ಇಂದ್ರಿಯ ತೃಪ್ತಿ. ಓಕೆ, ಲೆಕ್ಕಕ್ಕಿಂತ ಜಾಸ್ತಿ ಮತ್ತೊಬ್ಬರ ಕೃಪೆ ಕರುಣೆಗಳನ್ನು ಮಿತಿ ಮೀರಿ ಅವಲಂಬಿಸುವುದು. ಓಕೆ, ಮತ್ತೊಬ್ಬರ ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಕೃಪೆ ಕರುಣೆಗಳನ್ನ ಅವಲಂಬಿಸಿರ್ಬೇಕಂತೆ. ನಾವು ಹೆಚ್ಚಾಗಿ ಭಗವಂತನನ್ನ ಅವಲಂಬಿಸುದು. ಹಾಗಾಗಿ ಈ ಕಲಿಯುಗದವರು ಮತ್ತೊಬ್ಬರ ಮೇಲೆ ಕೃಪೆ ಕರುಣೆಗಳನ್ನು ಮಿತಿ ಮೀರಿ ಅವಲಂಬಿಸಿರುವುದು. ಕೃತಕ ಜೀವನಾದರ್ಶನಗಳು ಇವೆಲ್ಲ ಮಾನವ ಶಕ್ತಿಯನ್ನು ನಿಸ್ಸಾರಗೊಳಿಸಿಬಿಡುತ್ತದೆ. ಆದ್ದರಿಂದಲೇ ಮನುಷ್ಯನ ಜೀವಿತ ಅವಧಿ ಅಸ್ಪೃಶ್ಯಗೊಳ್ಳುತ್ತದೆ. ಓಕೆ, ಮನುಷ್ಯ ಅದನ್ನ ಇಲ್ಲಿ ತಿಳಿಸ್ತಾರೆ. ಈಗ ಮೊದಲ ಪಾಯಿಂಟ್ ಇಲ್ಲಿ ತಿಳಿಸಿದ್ರು ಈ ಪ್ಯಾರಾಗ್ರಾಫ್ ಅಲ್ಲಿ, ಕಲಿಯುಗದ ಮಾನವರು ಅಲ್ಪ ಆಯುಷಿಗಳು. ನಂತರದ್ದು ಆಚಾರ್ಯ ತಿಳಿಸ್ತಾರೆ. ಓಕೆ, ಅವರಿಗೆ ಜೀವನದ ಉದ್ದೇಶವೇ ಗೊತ್ತಿಲ್ಲ. ಓಕೆ, ಅದನ್ನ ಇಲ್ಲಿ ತಿಳಿಸ್ತಾರೆ. ಓಕೆ, ತಪ್ಪು ದಾರಿಗೆ ಎಳೆಯಲ್ಪಟ್ಟವರು. ಓಕೆ, ಇದನ್ನೆಲ್ಲ ಈ ಪಾಯಿಂಟ್ ಅನ್ನ ಪ್ರಭುಪಾದ ತಿಳಿಸ್ತಾರೆ. ಅವ್ರು ಹೇಗೆ ಕಲಹ ಪ್ರಿಯರು ನಂತರ ಬರುತ್ತೆ, ಕಲಹ ಪ್ರಿಯರು, ಸೋಮಾರಿಗಳು ಹೇಗೆ, ತಪ್ಪು ದಾರಿಗೆ ಎಳೆಯಲ್ಪಟ್ಟವರು ಹೇಗೆ ಅಂತ ಇಲ್ಲಿ ತಿಳಿಸ್ತಾರೆ. ಈ ಯುಗದ ಜನರು ಅಂದ್ರೆ ಕಲಿಯುಗದ ಜನರು ಐಕ್ಯವಾಗಿ ಮಾತ್ರವಲ್ಲದೆ ಓಕೆ ಸೋಮಾರಿಗಳು. ಓಕೆ,
ಅಂದ್ರೆ ಇಲ್ಲಿ ಸೋಮಾರಿಗಳು. ಓಕೆ, ಸೋಮಾರಿಗಳು ಅಂತ ತಿಳಿಸಿದ್ರು. ಮಂದ ಅಂದ್ರೆ ಸೋಮಾರಿಗಳು. ಅದನ್ನ ಆಚಾರ್ಯರು ಇಲ್ಲಿ ತಿಳಿಸ್ತಾರೆ. ಸೋಮಾರಿಗಳು ಯಾವ್ದ್ರಲ್ಲಿ? ಭೌತಿಕ ಅಲ್ಲದೆ ಆಧ್ಯಾತ್ಮಿಕ ವಿಷಯದಲ್ಲೂ. ಈ ಯುಗದ ಜನರು ಐಕ್ಯವಾಗಿ ಮಾತ್ರವಲ್ಲದೆ ಆತ್ಮ ಸಾಕ್ಷಾತ್ಕಾರದ ವಿಷಯದಲ್ಲೂ ಸೋಮಾರಿಗಳು. ಭೌತಿಕವಾಗಿ ಅಲ್ಲ, ಆತ್ಮ ಸಾಕ್ಷಾತ್ಕಾರದ ವಿಷಯ ಅಂದ್ರೆ ಆ ಉದ್ದೇಶ ಅಂದ್ರೆ ಮನುಷ್ಯ ಜನ್ಮದ ಉದ್ದೇಶ ಭಗವಂತನ ತಿಳಿದುಕೊಂಡು ಭಗವಂತನ ಧಾಮಕ್ಕೆ ಹೋಗುದು. ಈ ಎಲ್ಲ ಕಷ್ಟ ಕೂಟಲೆಗಳಿಂದ ಬಿಡುಗಡೆ ಆಗುದು. ಅದನ್ನ ಆಚಾರ್ಯ ಭಾವಾರ್ಥದಲ್ಲಿ ತಿಳಿಸ್ತಾರೆ. ಮಾನವ ಜನ್ಮ ಇರುವುದೇ ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ಮನುಷ್ಯ ಜನ್ಮ ಇರುವುದೇ ನಾವು ಯಾರು, ಓಕೆ, ಅಷ್ಟು ಬುದ್ಧಿಯನ್ನ ಭಗವಂತ ಕೊಟ್ಟಿದ್ದಾರೆ. ಮಾನವ ಜನ್ಮ ಇರುವುದೇ ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ಆದರೆ ಮನುಷ್ಯ ತಾನೇನು, ಪ್ರಪಂಚ ಎಂದರೇನು, ಪರಮ ಸತ್ಯ ಯಾವುದು ಎಂಬುದನ್ನು ತಿಳಿದುಕೊಳ್ಳಬೇಕು. ಓಕೆ, ನಾನು ಯಾರು, ಓಕೆ, ಈ ಜಗತ್ತೇನು, ಭಗವಂತ ಅಂದ್ರೆ ಯಾರು, ನಾನು ಈ ಜಗತ್ತಿಗೆ ಯಾಕೆ ಬಂದಿದ್ದೇನೆ, ನಾನು ಸತ್ತ ನಂತರ ಎಲ್ಲಿಗೆ ಹೋಗುತ್ತೇನೆ. ಅಥತೋ ಬ್ರಹ್ಮ ಜಿಜ್ಞಾಸ ವೇದಾಂತ ಸೂತ್ರ ಮೊದಲೇ ತಿಳಿಸ್ತದೆ. ಈ ಅಥತೋ ಅಂದ್ರೆ ಈಗ, ಓಕೆ, ನಾವು ಯಾವ ಜನ್ಮದಲ್ಲಿನೇ, ಮನುಷ್ಯ ಜನ್ಮದಲ್ಲಿ. ಬ್ರಹ್ಮ ಜಿಜ್ಞಾಸ, ನಾವು ಪರಮ ಸತ್ಯದ ಬಗ್ಗೆ ಎನ್ಕ್ವೈರಿ ಮಾಡ್ಲಿ. ಜಿಜ್ಞಾಸೆ ಅಂದ್ರೆ ಎನ್ಕ್ವೈರಿ ಮಾಡು, ಓಕೆ, ಅದರ ಬಗ್ಗೆ ತಿಳಿದುಕೊಳ್ಳಬೇಕು. ಅದಕ್ಕೋಸ್ಕರ ಇರೋದು. ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಈ ಜಗತ್ತಲ್ಲಿ ಯಾವುದಕ್ಕೋಸ್ಕರ ಇದ್ದೇನೆ, ನನಗೆ ಯಾಕೆ ದುಃಖ ಬರುತ್ತೆ, ಯಾಕೆ ಈ ಜಗತ್ತಿನಲ್ಲಿ ಹುಟ್ಟು, ಸಾವು, ಮುಪ್ಪು, ರೋಗ ಎಲ್ಲ ಇದೆ, ಅದಕ್ಕೋಸ್ಕರ ಅದನ್ನ ನಾವು ಎನ್ಕ್ವೈರಿ ಮಾಡ್ಬೇಕು. ಅದನ್ನ ಆಚಾರ್ಯರು ಇಲ್ಲಿ ತಿಳಿಸಿದ್ದಾರೆ. ಮಾನವ ಜನ್ಮ ಇರುವುದೇ ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ಅಂದರೆ ಮನುಷ್ಯ ತಾನೇನು, ಪ್ರಪಂಚ ಎಂದರೇನು, ಪರಮ ಸತ್ಯ ಯಾವುದು ಎಂಬುದನ್ನು ತಿಳಿದುಕೊಳ್ಳಬೇಕು. ಐಕ ಪ್ರಪಂಚದಲ್ಲಿ ಬದುಕಿನ ಹೋರಾಟದ ಸಕಲ ಕ್ಲೇಶ ಕಷ್ಟಕೂಟಲೆಗಳಿಂದ ಮುಕ್ತಿ ಪಡೆದು ಭಗವದ್ಧಾಮಕ್ಕೆ ಹಿಂದಿರುಗಲು ಮಾನವ ಜನ್ಮ ಒಂದು ಸಾಧನವಾಗಿದೆ. ಓಕೆ, ಈ ಭಾಗವತದಲ್ಲೂ 11ನೇ ಸ್ಕಂದದಲ್ಲಿ ಭಗವಂತ ಉದ್ಧವನಿಗೆ ತಿಳಿಸ್ತಾರೆ. ಅಲ್ಲಿ ಹೇಳ್ತಾರೆ, ಈ ನಮಗೆ ಮನುಷ್ಯ ಜನ್ಮ ಒಂದು ಪರಿಪೂರ್ಣವಾದ ದೋಣಿ ಅಂತ. ಓಕೆ, ಗುರುಕರ್ಣ ದಾರ, ಅದನ್ನ ಯಾವುದಕ್ಕೋಸ್ಕರ ನಿರ್ಮಾಣ ಮಾಡಿದ್ದಾರೆ? ಈ ಭವಸಾಗರವನ್ನ ದಾಟ್ಲಿಕ್ಕೆ. ಓಕೆ, ಈ ಭೌತಿಕ ಜಗತ್ತು ಅಂದ್ರೆ ಎಲ್ಲವನ್ನ ಕೊಟ್ಟಿದ್ದಾರೆ, ಪರ್ಫೆಕ್ಟ್ ಆಗಿ ಪರಿಪೂರ್ಣವಾಗಿ ನಿರ್ಮಾಣ ಮಾಡಿದ್ದಾರೆ. ಅದನ್ನ ನಾವು ತಿಳಿದುಕೊಂಡು ನಾವು ಭಗವಂತನ ಆಶ್ರಯವನ್ನ ಗ್ರಹಣ ಮಾಡಿ ಭೌತಿಕ ಜಗತ್ತನ್ನ ದಾಟ್ಲಿಕ್ಕೋಸ್ಕರ ಅದು ಮಾನವ ಜನ್ಮ ಒಂದು ಸಾಧನವಾಗಿದೆ. ಎಲ್ಲಾ ಕಷ್ಟಗಳಿಂದ ಅದು ಈ ಮನುಷ್ಯ ಜನ್ಮದಲ್ಲಿ ಸಾಧ್ಯ. ಓಕೆ, ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ. ಇದರಲ್ಲಿ ನಾವು ಭಗವಂತನನ್ನ ತಿಳಿದು ಭಗವಂತನ ಭಕ್ತಿಯನ್ನ ಮಾಡಿದ್ರೆ ನಾವು ಖಂಡಿತವಾಗಿ ಭೌತಿಕ ಜಗತ್ತಿನಿಂದ ಬಿಡುಗಡೆ ಆಗ್ತೇವೆ. ಓಕೆ, ಭಗವದ್ಗೀತೆಯಲ್ಲೂ ಸಹ ಭಗವಂತ ಹೇಳ್ತಾರೆ, ಪ್ರಭುಪಾದರು ಹೆಚ್ಚಿನ ಅವರ ಕ್ಲಾಸ್ ಅಲ್ಲಿ ತಿಳಿಸ್ತಾರೆ, ಭಗವಂತನ ಬಗ್ಗೆ ಕೇಳುವುದರಿಂದಲೇ, ಭಗವಂತನ ಆ ದಿವ್ಯ ಚಟುವಟಿಕೆಯನ್ನ ತಿಳಿಯುವುದರಿಂದಲೇ ಅವರು ಎಲ್ಲಾ ಬಂಧನದಿಂದ ಬಿಡುಗಡೆ ಆಗ್ತಾರೆ ಅಂತೆ. ಓಕೆ, ಭಗವಂತ ಭಗವದ್ಗೀತೆಯಲ್ಲೂ ಸಹ 4ನೇ ಅಧ್ಯಾಯದ 9ನೇ ಶ್ಲೋಕದಲ್ಲಿ ತಿಳಿಸ್ತಾರೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅರ್ಜುನ, ನನ್ನ ಜನ್ಮ ಮತ್ತೆ ಕರ್ಮ ದಿವ್ಯವಾದದ್ದು. ಜನ್ಮ ಕರ್ಮ ಚ ಮೇ ದಿವ್ಯಂ. ಯಾರು ಈ ಸತ್ಯವನ್ನ ತಿಳಿದುಕೊಡುತ್ತಾರೆ, ಹೇಗೆ? ಯಥಾರ್ಥವಾಗಿ. ಏವಂ ಯೋ ವೇತಿ ತತ್ವತ, ತತ್ವದಿಂದ ಈ ಸತ್ಯವನ್ನ ಯಾರು ತಿಳಿದುಕೊಳ್ತಾರೆ, ತ್ಯಕ್ತ್ವಾ ದೇಹಂ, ಈ ಭೌತಿಕ ದೇಹವನ್ನ ಬಿಟ್ರೆ ಅವರು ಈ ಭೌತಿಕ ಜಗತ್ತಿನಲ್ಲಿ ಪುನರ್ಜನ್ಮ ನೈತಿ ಅಂತ ಹೇಳ್ತಾರೆ ಭಗವಂತ. ಅವರು ಪುನಃ ಇಲ್ಲಿ ಹುಟ್ಟುವುದಿಲ್ಲ. ಹುಟ್ಟದಿರಿ ಎಲ್ಲಿ ಹೋಗ್ತಾರೆ? ನೈತಿ ಮಾಮೇತಿ ಸೋರ್ಜುನ, ಅವರು ನನ್ನ ಧಾಮಕ್ಕೆ ಬರ್ತಾರೆ. ಹಾಗಾಗಿ ಮನುಷ್ಯ ಜನ್ಮದಲ್ಲಿ ನಾವು ಭಗವಂತನನ್ನ ತಿಳಿಬೇಕಾದು ತುಂಬಾ ಮುಖ್ಯವಾದದ್ದು. ಪ್ರಭುಪಾದ ಭಗವದ್ಗೀತೆಯಲ್ಲೂ ಸಹ ತಿಳಿಸ್ತಾರೆ, ನಾನು ಯಾರು ಅಂತ ಗೊತ್ತಾಗ್ಬೇಕಂತೆ. ನಾನು ಯಾರು ಅಂತ ಗೊತ್ತಾದ್ರೆ ಮತ್ತೆ ನಮಗೆ ಭಗವಂತ ಯಾರು ಅಂತ ಗೊತ್ತಾಗುತ್ತೆ. ಇಲ್ಲದ್ರೆ ಭಗವಂತ ಯಾರು ಅಂತ ಗೊತ್ತಾದ್ರೆ ನಾನು ಯಾರು ಅಂತ ಗೊತ್ತಾಗ್ತದೆ. ಈ ಎರಡು ಇದರಲ್ಲಿ ಅವ್ರು ನಡೆದ್ರೆ ಅವರು ಪರಿಪೂರ್ಣ ಸ್ಥಿತಿಗೆ ಬರ್ತಾನೆ. ಹಾಗಾಗಿ ಅದನ್ನ ಆಚಾರ್ಯರು ಇಲ್ಲಿ ತಿಳಿಸ್ತಾರೆ. ಅಂದರೆ ಮನುಷ್ಯ ತಾನೇನು, ಪ್ರಪಂಚ ಎಂದರೇನು, ಪರಮ ಸತ್ಯ ಯಾವುದು ಎಂಬುದನ್ನು ತಿಳಿದುಕೊಳ್ಳಬೇಕು. ಐಕ ಪ್ರಪಂಚದಲ್ಲಿ ಬದುಕಿನ ಹೋರಾಟದ ಸಕಲ ಕ್ಲೇಶ ಕಷ್ಟಕೂಟಲೆಗಳಿಂದ ಮುಕ್ತಿ ಪಡೆದು ಭಗವದ್ಧಾಮಕ್ಕೆ ಹಿಂದಿರುಗಲು ಮಾನವ ಜನ್ಮ ಒಂದು ಸಾಧನವಾಗಿದೆ. ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ.
ಓಕೆ, ಈ ಭವಬಂಧನವನ್ನ ಕ್ರಾಸ್ ಮಾಡ್ಲಿಕ್ಕೆ. ಅದಕ್ಕೋಸ್ಕರವೇ ನಮ್ಗೆ ಮನುಷ್ಯ ಜನ್ಮವನ್ನ ಕೊಟ್ಟಿದ್ದಾರೆ. ಯಾರಿಗೆ ಮನುಷ್ಯ ಜನ್ಮ ಸಿಕ್ಕಿದೆ ಅವರು ಎಲ್ಲಾ ತೊಂದರೆ ಸಮಸ್ಯೆಯಿಂದ ಬಿಡುಗಡೆ ಆಗ್ಬೋದು. ಅದು ಎಲ್ಲರಿಗೂ ಸಾಧ್ಯ. ಭಗವಂತ ಗೀತೆಯಲ್ಲಿ ಅವ್ರು ಯಾವುದೇ ಆಗ್ಲಿ, ಯಾವುದೇ ಕುಲದಲ್ಲಿ ಇರ್ಲಿ, ಯಾವುದೇ ಧರ್ಮದಲ್ಲಿ, ಸ್ತ್ರೀಯಾ ವೈಶ್ಯ ತಥಾ ಶೂದ್ರ ತೇಪಿ ಯಾಂತಿ ಪರಾಂಗತಿ, ಭಗವಂತ ಭಗವದ್ಗೀತೆಯಲ್ಲಿ. ಯಾರು ನನ್ನಲ್ಲಿ ಆಶ್ರಯವನ್ನ ಪಡೆಯುತ್ತಾರೆ ಅವರು ಶೂದ್ರರಾಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಕೆಲ ಕುಟುಂಬದಲ್ಲಿ ಹುಟ್ಟಿದ ಅವರು ಸಹ ವೈಶ್ಯರಾಗಿರು ನನ್ನನ್ನ ಪ್ರಾಪ್ತಿ ಮಾಡ್ತಾರೆ ಅಂತ ಭಗವಂತ ತಿಳಿಸ್ತಾರೆ. ಓಕೆ, ಅದು ಮಾನವ ಜನ್ಮದ ಒಂದು ಸಾಧನವಾಗಿದೆ. ನಮ್ಮ ಜೀವನದ ಗುರಿ ಭಗವಂತನ ಧಾಮಕ್ಕೆ ಹೋಗುದು. ಅಂದ್ರೆ ಈ ಭೌತಿಕ ಜಗತ್ತು ನಾವಿರ್ಬೇಕಾದ ಜಾಗ ಅಲ್ಲ, ಇದೊಂದು ಜೈಲಿದ್ದಾಗೆ. ಓಕೆ, ನಮ್ಗೆ ಇಲ್ಲಿ ತುಂಬಾ ಪನಿಷ್ಮೆಂಟ್ ಸಿಗುತ್ತೆ, ನಾವಿರ್ಬೇಕಾದ ಜಾಗ. ಆದರೆ ಈಗ ಏನಾಗಿದೆ ಅಂತ ತಿಳಿಸ್ತಾರೆ ಪ್ರಭು. ಆದರೆ ಕೆಟ್ಟ ಶಿಕ್ಷಣ ಪದ್ಧತಿಯಿಂದಾಗಿ ಮಾನವರಿಗೆ ಆತ್ಮ ಸಾಕ್ಷಾತ್ಕಾರದ ಹಂಬಲವೇ ಇಲ್ಲದಂತಾಗಿದೆ. ಅಂದ್ರೆ ಯಾರಿಗೂ ಕಲಿಸುವುದಿಲ್ಲ ಇದರ ಬಗ್ಗೆ. ಓಕೆ, ಭಗವದ್ಗೀತೆ ಭಾಗವತದ ಬಗ್ಗೆ ಯಾರಿಗೂ ತಿಳಿಸಿಕೊಡುವುದಿಲ್ಲ. ಹಾಗಾಗಿ ಇದು ಇದಾಗಿದೆ, ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ, ಭಗವಂತನ ಬಗ್ಗೆ, ಭಗವದ್ಗೀತೆಯ ಬಗ್ಗೆ, ಶಾಸ್ತ್ರ ಬಗ್ಗೆ ಯಾರು ವಿಶ್ವಾಸವನ್ನ ಇಡುವುದಿಲ್ಲ. ಓಕೆ, ಹಾಗಾಗಿ ಜನರಿಗೆ ಯಾರು ತಿಳಿಸುವವರಿಲ್ಲ. ಅದೇ ಕೆಟ್ಟ ಶಿಕ್ಷಣ. ಅಂದ್ರೆ ಬೇರೆ ಅವಿದ್ಯವನ್ನೇ ಕಲಿಸ್ತಾರೆ. ಓಕೆ, ವಿದ್ಯೆಯನ್ನ ಕಲಿಸುವುದಿಲ್ಲ. ಈ ಶಾಸ್ತ್ರ ಅದು ವಿದ್ಯೆ, ನಿಜವಾದ ವಿದ್ಯೆ. ಹಾಗಾಗಿ ಇದನ್ನ ತಿಳಿಯಬೇಕಾದದ್ದು ತುಂಬಾ ಅಂದ್ರೆ ಅನಿವಾರ್ಯ, ತಿಳಿಲೇಬೇಕು. ಇಂಪಾರ್ಟೆನ್ಸ್ ಅಲ್ಲ, ಅನಿವಾರ್ಯ. ನಾವು ತಿಳಿಲೇಬೇಕು. ತಿಳಿಯದಿದ್ರೆ ನಾವು ಈ ಭೌತಿಕ ಜಗತ್ತಿನಲ್ಲೇ ಇರ್ತೇವೆ. ಆದರೆ ಕೆಟ್ಟ ಶಿಕ್ಷಣ ಪದ್ಧತಿಯಿಂದಾಗಿ ಮಾನವರಿಗೆ ಆತ್ಮ ಸಾಕ್ಷಾತ್ಕಾರದ ಹಂಬಲವೇ ಇಲ್ಲದಂತಾಗಿದೆ. ಕೆಟ್ಟ ಶಿಕ್ಷಣ ಯಾರು ಹೇಳಿಕೊಡುವವರಿಲ್ಲ. ಹಾಗಾಗಿ ಕಲಿಯುಗದ ಒಂದು ಇದು ಅಂತ ಹೇಳ್ಬೋದು, ದುರಾದೃಷ್ಟ. ಹಾಗೆ ಹೇಳಿದ್ದಾರೆ ಮಂದ ಭಾಗ್ಯ. ಓಕೆ, ಇಲ್ಲಿ ಹೇಳ್ತಾರೆ ಅಂದ್ರೆ ಕಲಿಯುಗದವರು ಅದೃಷ್ಟಹೀನರು. ಈ ಶ್ಲೋಕದಲ್ಲಿ ಶೋನಕ್ರಿಸಿ ಈ ವರ್ಡ್ ಅನ್ನ ಯೂಸ್ ಮಾಡಿದೆ. ಮಂದ ಭಾಗ್ಯ ಅಂದ್ರೆ ಅದೃಷ್ಟಹೀನರು. ಓಕೆ, ಇಲ್ಲದಂತಾಗಿದೆ. ಅವರಿಗೆ ಅದರ ಅರಿವಾದರೂ ದುರಾದೃಷ್ಟವಶಾತ್ ತಪ್ಪು ದಾರಿಗೆಳೆಯಲ್ಪಟ್ಟ ಶಿಕ್ಷಕರಿಗೆ ಪಶು ಬಲಿಗಳಾಗುತ್ತಾರೆ. ಅಂದ್ರೆ ತಪ್ಪು ದಾರಿಗೆ ಹೋಗ್ತಾರೆ ಎಲ್ಲರೂ. ಓಕೆ, ಸೂಸೈಡ್ ಏನೆಲ್ಲ ಆಗ್ತದೆ. ಅವರಿಗೆ ನಿಜವಾದ ಶಿಕ್ಷಣ ಇಲ್ಲ. ಓಕೆ, ಅವರಿಗೆ ಒಂದು ಮನಸ್ಸನ್ನ, ನಾವು ಟೆನ್ಷನ್ ಆದ್ರೆ ಏನೋ ಸೂಸೈಡ್ ಮಾಡುದು ಏನೆಲ್ಲ ಮಾಡ್ತಾರೆ, ಪಾಯ್ಸನ್ ಕುಡಿತಾರೆ, ಏನೆಲ್ಲ ಮಾಡ್ತಾರೆ. ಅಂದ್ರೆ ಅವರಿಗೆ ನಿಜವಾದ ಶಿಕ್ಷಣ ಇಲ್ಲ, ನಾನು ಯಾರು ಅಂತಲೇ ಗೊತ್ತಿಲ್ಲ. ಓಕೆ, ಅವರು ಗ್ರಹಿಸ್ತಾರೆ, ಆದ್ರೆ ಸೂಸೈಡ್ ಮಾಡಿದ್ರೆ, ಆತ್ಮಹತ್ಯೆ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ. ಸಾಲ್ವ್ ಆಗುದಿಲ್ಲ. ಯಾವ್ದಕ್ಕಂದ್ರೆ ನಾವು ದುಂದುಕಾರಿಯನ್ನ ನೋಡ್ಬೋದು. ಓಕೆ, ದುಂದುಕಾರಿಯನ್ನ ಕೊಂದ್ರು ಆದ್ರೂ ಅವನಿಗೆ ಅಷ್ಟು ಪಾಪ ಮಾಡಿದ್ದ ಕಾರಣ ಪ್ರೇತ ಜನ್ಮ ಸಿಕ್ಕಿತು. ಯಾರೋ ಹಾಗೆ ಸೂಸೈಡ್ ಮಾಡ್ತಾರೆ, ಅವ್ರು ಪ್ರೇತವಾಗಿ ಹುಟ್ಟುತ್ತಾರಂತೆ. ಓಕೆ, ಹಾಗೆ ಅವರಿಗೆ ನಿಜವಾದ ಶಿಕ್ಷಣ ಇಲ್ಲ. ನಿಜವಾದ ಶಿಕ್ಷಣ ಅಂದ್ರೆ ನಾವು ಹೇಗೆ ಭಗವಂತನ ಆಶ್ರಯವನ್ನ ಗ್ರಹಣ ಮಾಡುವುದು ಅಂತ. ಓಕೆ, ಹಾಗಾಗಿ ಆ ತಪ್ಪು ದಾರಿಗೆಳೆಯಲ್ಪಟ್ಟ ಶಿಕ್ಷಕರಿಗೆ ಬಲಿ ಪಶುಗಳಾಗುತ್ತಾರೆ. ಅಂದ್ರೆ ಅವರಿಗೂ ಗೊತ್ತಿಲ್ಲ, ಅವರು ಆ ಅವಿದ್ಯೆಯನ್ನ ಕಲಿಸ್ತಾರೆ. ಓಕೆ, ಹಾಗಾಗಿ 3ನೇ ಪ್ಯಾರಾಗ್ರಾಫ್ ಅಲ್ಲಿ ಓಕೆ ಉಪದ್ರತಃ ಅದನ್ನ ತಿಳಿಸ್ತಾರೆ. ಯಾವಾಗ್ಲೂ ಅವರು ಪೀಡಿತರಾಗಿದ್ದಾರೆ. ಒಂದು ಕಲಹ ಅದನ್ನ ತಿಳಿಸ್ತಾರೆ ಪ್ರಭುಪಾದರು. ಇಲ್ಲಿ ಕಲಹ ಮತ್ತೆ ಶೋಭೆಗೊಳಗಾದವರು, ಕಲಹ ಪ್ರಿಯರು ಹೇಗೆ ಅಂತ ಈ 3ನೇ ಪ್ಯಾರಾಗ್ರಾಫ್ ಅಲ್ಲಿ ತಿಳಿಸ್ತಾರೆ. ಮೊದಲಿಗೆ ಕಲಹ, ಅವರು ಹೇಗೆ ಕಲಹ ಪ್ರಿಯರು. ಈ ಯುಗದಲ್ಲಿ ಮಾನವರು ವಿವಿಧ ರಾಜಕೀಯ ಅಭಿಪ್ರಾಯಗಳಿಗೆ ಮತ್ತು ರಾಜಕೀಯ ಪಕ್ಷಗಳಿಗೆ ಮಾತ್ರವೇ ಬಲಿಪಶುಗಳಾಗಿಲ್ಲ. ಓಕೆ, ಇಲ್ಲಿ ದುರಾದೃಷ್ಟ ವಶಾತ್ ತಪ್ಪು ದಾರಿಗೆಳೆಯಲ್ಪಟ್ಟ ಶಿಕ್ಷಕರಿಗೆ ಬಲಿಪಶುಗಳಾಗುತ್ತಾರೆ ಎಂದು ತಿಳಿಸಿದ್ರು. ಈಗ ಅವರು ಖಾಲಿ ಇದಕ್ಕೋಸ್ಕರ ಅಲ್ಲ, ರಾಜಕೀಯ ಮತ್ತು ರಾಜಪಕ್ಷಕ್ಕೆ ಮಾತ್ರವೇ ಬಲಿಪಶುಗಳಲ್ಲ, ವಿವಿಧ ಬಗೆಯ ಇಂದ್ರಿಯ ತೃಪ್ತಿಗೆ ಸೆಳೆತಗಳು ಅದನ್ನ ಇಲ್ಲಿ ಯಾಕಂದ್ರೆ ಇಲ್ಲಿ ಋಷಿಗಳು ತಿಳಿಸಿದ್ರು ತಪ್ಪು ದಾರಿಗೆಳೆಯಲ್ಪಟ್ಟವರು. ಓಕೆ, ಕಲಹ ಪ್ರಿಯರು, ತಪ್ಪು ದಾರಿಗೆಳೆಯಲ್ಪಟ್ಟವರು, ಕ್ಷೋಭೆಗೊಳಗಾದರು. ಅದನ್ನ ಈ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಆಚಾರ್ಯರು ತಿಳಿಸ್ತಾರೆ. ಓಕೆ, ವಿವಿಧ ಬಗೆಯ ಇಂದ್ರಿಯ ತೃಪ್ತಿ ಸೆಳೆತಗಳು, ಸಿನಿಮಾ, ಕ್ರೀಡೆ, ಜೂಜು, ಕ್ಲಬ್ಬುಗಳು,
ಲೌಕಿಕ ಗ್ರಂಥಾಲಯಗಳು, ದುಷ್ಟ ಸಾವಸ, ಧೂಮಪಾನ, ಮದ್ಯಪಾನ, ಮೋಸ ಮಾಡುವುದು, ಕದಿಯುವುದು, ಕಾದಾಡುವುದು ಇಂತಹವುಗಳಲ್ಲೆಲ್ಲ ಕಲಿಯುಗದ ಮಾನವನನ್ನು ಆಹುತಿ ತೆಗೆದುಕೊಳ್ಳುತ್ತಿವೆ. ಓಕೆ, ಎಲ್ಲದು ಇಲ್ಲಿಂದ ತಿಳಿಸಿದ್ರು. ಇದೆಲ್ಲ ಮನುಷ್ಯ ಕಲಿಯುಗದವರನ್ನ ಆಹುತಿ ತೆಗೆದುಕೊಳ್ತದೆ. ಓಕೆ, ಯಾವುದು? ಇಂದ್ರಿಯ ತೃಪ್ತಿ, ಸೆಳೆತಗಳು. ಓಕೆ, ಸಿನಿಮಾ, ಕ್ರೀಡೆ, ಜೂಜು, ಕ್ಲಬ್ ಅಂದ್ರೆ ಲೌಕಿಕ, ಅಂದ್ರೆ ಮ್ಯಾಗಝೀನ್ ಆ ತರದ್ದು. ಓಕೆ, ತುಂಬಾ ಭೌತಿಕವಾದ ತುಂಬಾ ಬರುತ್ತೆ. ಹಾಗೆ ಧೂಮಪಾನ ಮಾಡ್ತಾರೆ, ಮದ್ಯಪಾನ ಮಾಡಿ ಮೋಸ ಮಾಡುವುದು, ಮತ್ತೊಬ್ಬರಿಗೆ ಕಳ್ಳತನ ಮಾಡುವುದು, ಇದೆಲ್ಲ ಆ ಕಲಿಯುಗದ ಮಾನವನನ್ನ ಆಹುತಿ ತೆಗೆದುಕೊಳ್ಳುತ್ತಾರೆ. ಹಲವು ಪ್ರವೃತ್ತಿಗಳಿಂದಾಗಿ ಅವರ ಮನಸ್ಸು ಸದಾಕಾಲ ಕ್ಷೋಭೆ. ಇದರ ಕಾರಣ ಅವರು ಯಾವಾಗ್ಲೂ ಕ್ಷೋಭೆಯಿಂದ ಇರ್ತಾರೆ. ಅದನ್ನ ಪ್ರಭುಪಾದರು ಇಲ್ಲಿ ತಿಳಿತಾರೆ. ಸದಾಕಾಲ ಇವೆಲ್ಲಕ್ಕೂ ಮಿಗಿಲಾಗಿ ಅವರು ಸದಾಕಾಲ ಕ್ಷೋಭೆಗೊಳಗಾದರು, ಉಪದ್ರಿತ, ಕ್ಷೋಭೆಗೊಳಗಾದರು. ಅದನ್ನ ಆಚಾರ್ಯರು ಇಲ್ಲಿ ತಿಳಿಸ್ತಾರೆ. ಸದಾಕಾಲ ಯಾವಾಗ್ಲೂ ಚಿಂತೆಯಿಂದ ಇರ್ತಾರೆ ಕಲಿಯುಗದವರು. ಓಕೆ, ಅದನ್ನೇ ತಿಳಿಸಿದ್ದು. ಆಸುರಿ, ನಾವು ಮಹಾತ್ಮೆಯಲ್ಲೂ ಒಂದು ವರ್ಡ್ ನೋಡಿದ್ವು, ಅಲ್ಲಿ ಸಹ ತಿಳಿಸ್ತಾರೆ ಕಲಿಯುಗದಲ್ಲಿ ಆಸುರಿ ಪ್ರವೃತ್ತಿ ಅಂತೆ. ಓಕೆ, ಜೀವಶ್ಚ ಅಸುರತಾಂಗತ, ನಾವು ಮಹಾತ್ಮೆಯಲ್ಲಿ ಓದಿದ್ದು, ನಮ್ ಬೇಕಾದ್ರೆ ಶ್ಲೋಕ ತೋರಿಸುವ ಮಹಾತ್ಮೆಯಲ್ಲಿ ಸಹ ಇದನ್ನ ತಿಳಿಸಿದ್ದಾರೆ. ಜೀವಶ್ಚ ಅಸುರ ಅಂದ್ರೆ ಅವರಲ್ಲಿ ಆಸುರಿ ಗುಣ ಉಂಟು ಜೀವರಲ್ಲಿ. ಅದನ್ನ ಸಹ ಮಹಾತ್ಮೆಯಲ್ಲಿ ಶೌನಕೃಷಿ ಏನೋ ತಿಳಿಸಿದ್ರು, ಇಲ್ಲಿ ಕಾಣ್ಬೋದು. ಇಹ ಗೌರವ ನೋಡಿ, ಇಹ ಗೌರೆ ಕಲೋ ಪ್ರಾಯೋ ಜೀವಶ್ಚ ಅಸುರತಾಂಗತ ಕ್ಲೇಶಕ್ರಾಂತಸ್ಯ ತಸ್ಯೈವ ಶೋಧನೆ ಕಿಂ ಪರಾಯಣಂ. ಈ ಭಯಂಕರ ಕಲಿಯುಗದಲ್ಲಿ ಜೀವರಾಶಿಗಳೆಲ್ಲ ಅಸುರಿ ಸ್ವಭಾವದ ಪರಿಣಾಮವಾಗಿ ಸದಾ ಕ್ಲೇಶಗಳನ್ನು ಅನುಭವಿಸುತ್ತಿವೆ. ಈ ಕ್ಲೇಶಗಳಿಂದ ಬಿಡುಗಡೆಯಾಗುವ ಶ್ರೇಷ್ಠ ಮಾರ್ಗವು ಯಾವುದು? ನೋಡಿ, ಇದರಲ್ಲಿ ಸಹ ಅವರು ಪ್ರಶ್ನೆಯನ್ನ ಕೇಳುವುದು. ಯಾರು? ಶೌನಕೃಷಿ. ಈ ಮಹಾತ್ಮೆಯಲ್ಲಿ ಸಹ ಅಂದ್ರೆ ಅವರು ತುಂಬಾ ಈ ಆಸುರಿ ಪ್ರವೃತ್ತಿಯಿಂದ ಕ್ಲೇಶಗಳನ್ನ ಅನುಭವಿಸ್ತಾರೆ. ಇದನ್ನ ಭಾಗವತದಲ್ಲಿ ತಿಳಿಸ್ತಾರೆ, ಆಚಾರ್ಯರು ಇಲ್ಲಿ ತಿಳಿಸ್ತಾರೆ. ಓಕೆ, ಹಾಗಾಗಿ ಇಲ್ಲಿ ಅವರು ಸದಾಕಾಲ ಕ್ಷೋಭೆ, ಆತಂಕಗಳಿಂದ ಪೀಡಿತವಾಗಿದೆ. ಈ ಯುಗದಲ್ಲಿ ಅನೇಕ ನೀತಿ ಭ್ರಷ್ಟ ಜನರು ತಮ್ಮದೇ ಆದ ಧಾರ್ಮಿಕ ನಂಬಿಕೆಗಳನ್ನು ಹುಟ್ಟು ಹಾಕುತ್ತಾರೆ. ಅಂದ್ರೆ ಅವರಿಗೆ ಮನಸ್ಸಿಗೆ ಬಂದ ಇದನ್ನ ಅವರು ಸೃಷ್ಟಿ ಮಾಡ್ತಾರೆ. ಅಂದ್ರೆ ಅವರು ಶಾಸ್ತ್ರವನ್ನ ಫಾಲೋ ಮಾಡುವುದಿಲ್ಲ, ಯಾರು ಶಾಸ್ತ್ರವನ್ನ ಅನುಸರಿಸುವುದಿಲ್ಲ, ಅವರದ್ದೇ ಆದ ಇದನ್ನ ಮಾಡ್ತಾರೆ. ಅವರು ಆಸುರಿ ಗುಣದ. ಓಕೆ, ತಮ್ಮದೇ ಆದ ನಂಬಿಕೆಗಳನ್ನು ಹುಟ್ಟು ಹಾಕುತ್ತಾರೆ. ಅವುಗಳಿಗೆ ಯಾವುದೇ ಅಪೌರುಷ ಧರ್ಮ ಗ್ರಂಥಗಳ ಆಧಾರವಿರುವುದಿಲ್ಲ. ನಾವು ಹೇಗೆ ಜೀವನದಲ್ಲಿ ಮೇಲೆ ಹೋಗ್ಬೇಕಾದ್ರೆ ಭಗವಂತ ತಿಳಿಸ್ತಾರೆ, ನಾವು ಶಾಸ್ತ್ರವನ್ನ ಫಾಲೋ ಮಾಡ್ಬೇಕು. ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ, ಶಾಸ್ತ್ರಕ್ಕೆ ಅನುಸಾರವಾಗಿ ಕಾರ್ಯವನ್ನ ಮಾಡ್ಬೇಕು. ಅವುಗಳಿಗೆ ಯಾವುದೇ ಅಪೌರುಷೆಯ ಧರ್ಮ ಗ್ರಂಥಗಳ ಆಧಾರವಿರುವುದಿಲ್ಲ. ಹಾಗಾಗಿ ಹೆಚ್ಚಿನ ವೇಳೆ ಅವ್ರು ಏನ್ ಮಾಡ್ತಾರೆ, ಅನೇಕ ವೇಳೆ ಇಂದ್ರಿಯ ತೃಪ್ತಿಯ ದಾಸಾನುದಾಸನಾಗಿರುವ ಜನರು ಇಂತಹ ಸಂಸ್ಥೆಗಳಿಗೆ ಆಕರ್ಷಿತರಾಗುತ್ತಾರೆ. ಯಾರಿಗೆ? ಅಂದ್ರೆ ಅವರು ಇಂದ್ರಿಯ ತೃಪ್ತಿಯನ್ನೇ, ಶಾಸ್ತ್ರ ಹೇಳುತ್ತೆ ಇಂದ್ರಿಯ ತೃಪ್ತಿ ಮಾಡಬಾರ್ದು ಅಂತ, ಅವ್ರು ಅದಕ್ಕೆ ಜಾಸ್ತಿ ಇದು ಕೊಡ್ತಾರೆ. ಹಾಗಾಗಿ ಜನರಿಗೂ ಅದು ಖುಷಿ ಆಗುತ್ತೆ, ಓ ಇಲ್ಲಿ ಇದೆಲ್ಲ ಮಾಡ್ಬೋದಾ, ನಾವು ಸಹ ಹೋಗುವ ಅಂತ ತುಂಬಾ ಜನ ಆಕರ್ಷಿತರಾಗಿ ಅದನ್ನ ಇದು ಮಾಡ್ತಾರೆ. ಅನೇಕ ವೇಳೆ ಇಂದ್ರಿಯ ತೃಪ್ತಿಯ ದಾಸಾನುದಾಸನಾಗಿರುವ ಜನರು ಇಂತಹ ಸಂಸ್ಥೆಗಳಿಗೆ ಆಕರ್ಷಿತರಾಗುತ್ತಾರೆ. ಪರಿಣಾಮವಾಗಿ ಧರ್ಮದ ಹೆಸರಿನಲ್ಲಿ ನಾನಾ ರೀತಿಯ ಪಾಪಕೃತ್ಯವನ್ನು ನಡೆಯುತ್ತದೆ. ಈ ಧರ್ಮದ ಹೆಸರಿನಲ್ಲಿ ಅವರು ತುಂಬಾ ರೀತಿಯ ಪಾಪಕೃತ್ಯವನ್ನ ಮಾಡ್ತಾರೆ. ಇದರಿಂದಾಗಿ ಜನಸಾಮಾನ್ಯರ ಮನಸ್ಸಿಗೆ ಶಾಂತಿ ಇಲ್ಲವಾಗುತ್ತದೆ. ಹೀಗೆ ಮಾಡುವುದರಿಂದ ಜನರಿಗೆ ಶಾಂತಿ ಇಲ್ಲ. ಯಾಕಾಗಿ ಅವರು ಎಲ್ಲ ಕ್ಷೋಭೆಯಲ್ಲಿದ್ದಾರೆ, ತುಂಬಾ ಚಿಂತೆಯಲ್ಲಿದ್ದಾರೆ. ಕಾರಣ ಇದು. ಓಕೆ, ಜನರು ಅವರದೇ ಆದ, ಅವರು ಶಾಸ್ತ್ರವನ್ನು ಫಾಲೋ ಮಾಡುವುದಿಲ್ಲ, ಅವರದೇ ಆದ ಧರ್ಮವನ್ನ ಇದು ಮಾಡ್ತಾರೆ. ಅವ್ರು ಹೇಳಿಕೊಟ್ಟದ್ದು ಅವರ ಕಲ್ಪನೆಗೆ ಅನುಸಾರ. ನಾವು ಶಾಸ್ತ್ರವನ್ನ ಫಾಲೋ ಮಾಡ್ಬೇಕು, ಶಾಸ್ತ್ರದಲ್ಲಿ ಏನಿದೆ ಅದನ್ನ ಪಾಲನೆ ಮಾಡ್ಬೇಕು, ನಮ್ಮ ಓನ್ ಇದಲ್ಲ. ಓಕೆ, ಅದನ್ನ ಆಚಾರ್ಯರು ಆದ ಕಾರಣವೇ ಜನಸಾಮಾನ್ಯರ ಮನಸ್ಸಿಗೆ ಶಾಂತಿ ಇಲ್ಲವಾಗುತ್ತದೆ, ಶಾಂತಿ ಸಿಗುವುದಿಲ್ಲ. ಶಾಂತಿ ಬೇಕಂದ್ರೆ ನಾವು ಶಾಸ್ತ್ರವನ್ನ ಫಾಲೋ ಮಾಡ್ಬೇಕು, ಭಗವಂತನನ್ನ ತಿಳಿಲೇಬೇಕು. ಭಗವಂತ ಭಗವದ್ಗೀತೆಯಲ್ಲಿಯೂ ತಿಳಿಸ್ತಾರೆ, ಭಗವಂತನೇ ಎಲ್ಲದರ ಭೋಕ್ತಾರ, ಅವರೇ ಎಲ್ಲದರ ಮಹೇಶ್ವರ,
ಅವರೇ ಎಲ್ಲದ ಹಿತೇಶಿ, ಸುಹೃದ್. ಇದನ್ನ ಯಾರು ಅರ್ಥ ಮಾಡ್ತಾರೆ ಅವರಿಗೆ ಶಾಂತಿ ಸಿಗುತ್ತೆ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಸಹ ತಿಳಿಸ್ತಾರೆ. ಹಾಗೆ ಇದು ಯಾರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಅವರಿಗೆ ಶಾಂತಿ ಇಲ್ಲ. ಭಗವಂತನನ್ನ ತಿಳಿಲೇಬೇಕು ಯಾರಿಗೆ ಶಾಂತಿ. ದೈಹಿಕ ಸ್ವಾಸ್ಥ್ಯವು ಇಲ್ಲವಾಗುತ್ತದೆ. ದೈಹಿಕವಾಗಿ ಅವರಿಗೆ ಸ್ವಾಸ್ಥ್ಯ ಇಲ್ಲ. ವಿದ್ಯಾರ್ಥಿ ಸಮುದಾಯದ ಅಂದರೆ ಬ್ರಹ್ಮಚಾರಿಗಳ ಪರಿಪಾಲನೆ ಆಗುತ್ತಿಲ್ಲ. ಈ ಯುಗದ ಇದನ್ನ ತಿಳಿಸ್ತಾರೆ. ಅಂದ್ರೆ ಯಾರು ಈಗ ಬ್ರಹ್ಮಚಾರ್ಯವನ್ನ ಪಾಲನೆ ಮಾಡ್ತಾ ಇಲ್ಲ. ಓಕೆ, ಗೃಹಸ್ಥರು ಸಹ ಇಲ್ಲ. ಓಕೆ, ಅದನ್ನ ನಾವು ಮಹಾತ್ಮೆಯಲ್ಲೇ ನೋಡಿದ್ದು. ಓಕೆ, ನಾರದ್ ಮುನಿ ಅಲ್ಲಿ ತಿಳಿಸ್ತಾರೆ ಎಲ್ಲ. ಅವರು ನೋಡ್ತಾರೆ ಯಾರು ಯಾವ್ದನ್ನ ಪಾಲನೆ, ದಾನ ಧರ್ಮ, ಅವರು ತುಂಬಾ ನಾವು ನೋಡಿದ ಭಕ್ತಿ ದೇವಿಯನ್ನ ಅವರು ಈ ಸನಕಾದಿಗಳು ಕೇಳಿ, ನೀವು ಯಾಕೆ ನಾರದರೆ ಖಿನ್ನರಾಗಿರ್ತೀರಲ್ಲ, ಬೇಜಾರಾಗಿದ್ದೀರ, ಯಾಕೆ ಇದು ಕಾರಣ? ಅದಕ್ಕೆ ಅವ್ರಿಗೆ ತಿಳಿಸ್ತಾರೆ, ನಾನು ಎಲ್ಲಾ ತೀರ್ಥ ಕ್ಷೇತ್ರಗಳಿಗೆ ಹೋದೆ, ನನಗೆ ಎಲ್ಲಿಯೂ ಶಾಂತಿ ಸಿಗ್ಲಿಲ್ಲ. ಯಾರು ಧರ್ಮ, ಅವರು ಎಲ್ಲ ಅಧರ್ಮದಲ್ಲಿ ತೊಡಗಿದ್ದಾರೆ. ಕಪಟಿಗಳು ಎಲ್ಲ ಬೇಡದ ಎಲ್ಲವನ್ನ ಮಾಡ್ತಾರೆ. ಓಕೆ, ಸನ್ಯಾಸಿಗಳಂತೂ ವಸ್ತ್ರ ಮಾತ್ರ, ಒಳಗಿಂದ ಯಾವುದೇ ಸನ್ಯಾಸ ಇಲ್ಲ ಅಂತ ಎಲ್ಲ ಇದನ್ನ ಮಾಡ್ತಾ ಇದ್ರು. ಓಕೆ, ಅದು ಈ ಕಲಿಯುಗದ ಪ್ರಭಾವ. ಓಕೆ, ಅದನ್ನ ನಾರದ್ ಮುನಿ ನಾವು ಮಹಾತ್ಮೆಯಲ್ಲಿ ನೋಡ್ತೀವಿ. ಬ್ರಹ್ಮಚಾರಿಗಳು ಬ್ರಹ್ಮಚರ್ಯವನ್ನು ಪಾಲಿಸುತ್ತಿಲ್ಲ. ಸಂಸಾರಸ್ಥರು ಗೃಹಸ್ಥಾಶ್ರಮ ನೀತಿ ನಿಯಮಗಳನ್ನು ಪಾಲಿಸುತ್ತಿಲ್ಲ. ಓಕೆ, ಗೃಹಸ್ಥ. ಓಕೆ, 4 ಆಶ್ರಮ ಉಂಟು, ನಂತರ 4 ವರ್ಣ ಉಂಟು. ಇದರ ಮೈನ್ ಉದ್ದೇಶ ನಾವು ನೋಡ್ಬೋದು 2ನೇ ಅಧ್ಯಾಯದಲ್ಲಿ. ಓಕೆ, ಭಗವಂತನ ತೃಪ್ತಿ ಮಾಡುದು. ಸಂಸಿದ್ಧಿರ್ ಹರಿತೋಷಣಂ ಅಥಾಪುಂಬಿರ್ ದ್ವಿಜಶ್ರೇಷ್ಠ ವರ್ಣಾಶ್ರಮ ವಿಭಾಗಶ ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷಣಂ. ವರ್ಣಾಶ್ರಮ ವಿಭಾಗದ ಮುಖ್ಯವಾದ ಉದ್ದೇಶ ಭಗವಂತನನ್ನ ತುಷ್ಟಿ ಮಾಡುವಂತೆ. 4 ವರ್ಣ ಉಂಟು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆಶ್ರಮ 4: ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಅವ್ರು ಯಾವ್ದನ್ನ ಈಗ ಪಾಲನೆ ಮಾಡ್ತಿಲ್ಲ. ಓಕೆ, ಬ್ರಹ್ಮಚಾರಿಯನ್ನು ಪಾಲಿಸುತ್ತಿಲ್ಲ. ಇಲ್ಲಿ ಆಚಾರ್ಯರು ತಿಳಿಸ್ತಾರೆ, ಸಂಸಾರಸ್ಥರು ಗೃಹಸ್ಥ ಆಶ್ರಮದ ನಿಯಮ ನೀತಿಗಳನ್ನು ಪಾಲಿಸುತ್ತಿಲ್ಲ. ಈ ಗೃಹಸ್ಥ ಸಾಂಸಾರಿಕದಲ್ಲಿ ಇರುವುದು, ಆದ್ರೆ ಅವರ ಜೀವನದ ಗುರಿ ಇತ್ತೆ ಭಗವಂತನನ್ನ ಪ್ರಾಪ್ತಿ ಮಾಡುದು. ಅವರು ಅದನ್ನು ಸಹ ಪಾಲನೆ ಮಾಡ್ತಿಲ್ಲ. ಅಂದ್ರೆ ಅವರನ್ನ ಯಾರು ಸಂಸಾರದಲ್ಲಿ ಇದ್ದುಕೊಂಡು ಭಗವಂತನ ಭಕ್ತಿಯನ್ನು ಮಾಡುವುದಿಲ್ಲ, ಖಾಲಿ ಇಂದ್ರಿಯ ತೃಪ್ತಿಗೋಸ್ಕರ ಕೆಲಸ ಮಾಡ್ತಾರೆ, ಅವರನ್ನ ಗೃಹಮೇಧಿ ಅಂತ ಕರೀತಾರೆ. ಗೃಹಸ್ಥರಂದ್ರೆ ಅವರು ನಿಯಮನ ಪಾಲನೆ ಮಾಡ್ತಾರೆ. ಅವರ ಉದ್ದೇಶ ಇರುತ್ತೆ ಎಲ್ಲರೂ ಫ್ಯಾಮಿಲಿ ಸಮೇತ ಭಗವಂತನನ್ನ ಪ್ರಾಪ್ತಿ ಮಾಡುದು. ಅವರಿಗೆ ಗೃಹಸ್ಥ ಅಂತ ತಿಳಿಸ್ತಾರೆ. ಓಕೆ, ಅವರು ಆ ನೀತಿ ನಿಯಮಗಳನ್ನು ಪಾಲಿಸುತ್ತಿಲ್ಲ. ಇದರ ಪರಿಣಾಮವಾಗಿ ಇಂಥ ಗೃಹಸ್ಥ ಆಶ್ರಮಗಳಿಂದ ಬಂದು ವಾನಪ್ರಸ್ಥರು ಮತ್ತು ಸನ್ಯಾಸಗಳೆಂದು ಹೇಳಿಕೊಳ್ಳುವವರು ಕಟ್ಟುನಿಟ್ಟಿನ ಮಾರ್ಗಗಳಿಂದ ಸುಲಭವಾಗಿ ದಾರಿ ತಪ್ಪುತ್ತಾರೆ. ಓಕೆ, ಅವರಲ್ಲಿ ನಾವು ಒಳ್ಳೆ ಬ್ರಹ್ಮಚಾರಿ ಆದ್ರೆ ಒಳ್ಳೆಯ ಗೃಹಸ್ಥ ಆಗಿರ್ಬೋದು, ಒಳ್ಳೆಯ ಗೃಹಸ್ಥ ಆಗಿದ್ರೆ ವಾನಪ್ರಸ್ಥ. ಓಕೆ, ಹಾಗಾಗಿ ಈ ಮೊದಲಿಂದಲೇ ಸರಿ ಆಗದಿದ್ರೆ ಅವರು ವಾನಪ್ರಸ್ಥರು ಮತ್ತು ಸನ್ಯಾಸಿಗಳೆಂದು ಹೇಳಿಕೊಳ್ಳುವರು ಕಟ್ಟುನಿಟ್ಟಿನ ಮಾರ್ಗಗಳಿಂದ ಸುಲಭವಾಗಿ ದಾರಿ ತಪ್ಪುತ್ತಾರೆ. ಓಕೆ, ಈ ಕಲಿಯುಗದಲ್ಲಿ ಅದು ಯಾವುದು ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ತಿಳಿಸ್ ಪ್ರಾಯಣ ಅಲ್ಪಾಯು ಅಸ್ಮಿನ್. ಅವರು ಸೋಮಾರಿಗಳು, ತಪ್ಪು ದಾರಿಗೆಳೆಯಲ್ಪಟ್ಟರು, ಕಲಹ ಪ್ರಿಯರು. ಓಕೆ, ಸದಾಕಾಲ ಕ್ಷೋಭೆಗೊಳಗಾದವರು. ಕಲಿಯುಗದಲ್ಲಿ ಇಡೀ ವಾತಾವರಣ ಅಶ್ರದ್ಧೆಯಿಂದ ತುಂಬಿ ಹೋಗಿದೆ. ಶ್ರದ್ಧೆ ಇಲ್ಲ ಜನರಲ್ಲಿ, ಅಶ್ರದ್ಧೆಯಿಂದ ತುಂಬಿ ಹೋಗಿದೆ. ಮನುಷ್ಯರು ಈಗ ಆಧ್ಯಾತ್ಮಿಕ ಮೌಲ್ಯಗಳಲ್ಲಿ ಆಸಕ್ತಿ ಕಳೆದುಕೊಂಡಿದ್ದಾರೆ. ಅಂದ್ರೆ ಮನುಷ್ಯನಿಗೆ ಯಾವ ಆಧ್ಯಾತ್ಮಿಕ ಇದರಲ್ಲಿ ಆಸಕ್ತಿ ಇಲ್ಲ, ಭೌತಿಕವಾಗಿ ಇಂದ್ರಿಯ ತೃಪ್ತಿಯಲ್ಲೇ ಮುಳುಗಿತ್ತು. ಅದನ್ನ ತಿಳಿಸ್ತಾರೆ. ಮನುಷ್ಯರು ಈಗ ಆಧ್ಯಾತ್ಮಿಕ ಮೌಲ್ಯಗಳಲ್ಲಿ ಆಸಕ್ತಿ ಕಳೆದುಕೊಂಡಿದ್ದಾರೆ. ಲೌಕಿಕ ಇಂದ್ರಿಯ ತೃಪ್ತಿಯೇ ನಾಗರಿಕತೆಯ ಮನದಂಡವಾಗಿದೆ. ಕಲಿಯುಗದ ಜನರ ಮೈನ್ ಉದ್ದೇಶ ಅವ್ರು ಏನು ಗ್ರಹಿಸ್ತಾರೆ? ಇಂದ್ರಿಯ ತೃಪ್ತಿಯೇ. ಓಕೆ, ಆಸುರಿ ಪ್ರವೃತ್ತಿ. ಓಕೆ, ಅದನ್ನ ಭಗವಂತ ಗೀತೆಯಲ್ಲಿ ತಿಳಿಸ್ತಾರೆ. ಓಕೆ, ಏನಾದ್ರೂ ಇಂದ್ರಿಯ ತೃಪ್ತಿ ಮಾಡಿದ್ರೆ ಅದನ್ನೇ ಅವರು ಕಾಮಕ್ರೋಧ ಪರಾಯಣ, ಅದಕ್ಕೆ ವಶವಾಗಿ ಖಾಲಿ ಇಂದ್ರಿಯ ತೃಪ್ತಿಯನ್ನೇ ಮಾಡ್ತಾರೆ. ಓಕೆ, ಇದು ಮನುಷ್ಯ ಜನ್ಮ ಇರೋದು ಆಧ್ಯಾತ್ಮಿಕ ಪ್ರಗತಿಗೋಸ್ಕರ. ಓಕೆ, ಹಾಗಾಗಿ ಆ ಆಸಕ್ತಿಯನ್ನ ಮನುಷ್ಯರು ಕಳೆದುಕೊಂಡಿದ್ದಾರೆ. ಲೌಕಿಕ ಇಂದ್ರಿಯ ತೃಪ್ತಿಯೇ ನಾಗರಿಕತೆಯ ಮನದಂಡವಾಗಿದೆ. ಇಂತಹ ಐಕ್ಯ ಪ್ರಧಾನ ನಾಗರಿಕತೆಯ ಪಾಲನೆ ಪೋಷಣೆಗಾಗಿ ಮಾನವ ಸಂಕೀರ್ಣ ರಾಷ್ಟ್ರಗಳನ್ನು, ಸಮುದಾಯಗಳನ್ನು ಸೃಷ್ಟಿಸಿದ್ದಾರೆ. ಮಾನವ ಯಾವುದನ್ನು
ಸಂಕೀರ್ಣ ರಾಷ್ಟ್ರಗಳನ್ನು, ಸಮುದಾಯಗಳನ್ನು ಸೃಷ್ಟಿ ಪಾಲನೆ ಪೋಷಣೆಗೋಸ್ಕರ ಅವರು ಅದನ್ನೇ ಸೃಷ್ಟಿ ಮಾಡಿದ್ದಾರೆ. ಹಾಗೂ ಈ ವಿಭಿನ್ನ ಗುಂಪುಗಳ ನಡುವೆ ಶೀತಲನ ಮರಗಳು, ಘೋರ ಯುದ್ಧಗಳು ಸತತವಾಗಿ ನಡೆಯುತ್ತಿವೆ. ಹಾಗೂ ಈ ವಿಭಿನ್ನ ಗುಂಪುಗಳ ನಡುವೆ ಶೀತಲಸ ಮರಗಳು, ಘೋರ ಯುದ್ಧಗಳು ಸತತವಾಗಿ ನಡೆಯುತ್ತಿದೆ. ತುಂಬಾ ಇದಾಗ್ತಾ ಇದೆ ನೋಡಿ, ನಾವು ನೋಡ್ಬೋದು ಟಿವಿಯಲ್ಲಿ, ಇದ್ರಲ್ಲಿ ಎಲ್ಲ ಜಗಳ ಆಡ್ತಾ ಒಬ್ಬರನ್ನ ಕೊಳ್ಳುವುದು ಏನೆಲ್ಲ ಆಗ್ತಾ ಇದೆ. ಓಕೆ, ತುಂಬಾ ಬೇಡದ ಇದ್ರಲ್ಲೇ ಜನರು ಮುಳುಗಿದ್ದಾರೆ. ಓಕೆ, ಅವರಿಗೆ ಅದು ನೆಕ್ಸ್ಟ್ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ಓಕೆ, ನಂತರ ಏನಾಗುತ್ತೆ ಸತ್ತ ಮೇಲೆ. ಓಕೆ, ಹಾಗಾಗಿ ನಾವು ಯಾರು ಅಂತ ತಿಳಿದುಕೊಳ್ಳದೆ, ಓಕೆ, ನಾವು ಏನೋ ದೇಹನ ಬಿಟ್ರೆ ನಾವು ನಂತರ ಪ್ರಾಣಿಯಾಗಿ ಹುಟ್ಟುವಂಥದ್ದು. ಪ್ರಸ್ತುತ ಮಾನವ ಸಮಾಜದ ಮೌಲ್ಯಗಳು ವಿಕೃತವಾಗಿವೆ, ವಿರೂಪಗೊಂಡಿವೆ. ಆದ್ದರಿಂದ ಆಧ್ಯಾತ್ಮಿಕ ಮಟ್ಟ ಮಾನದಂಡಗಳನ್ನು ವೃದ್ಧಿಗೊಳಿಸುವುದು ತುಂಬಾ ಕಷ್ಟವಾಗುತ್ತಿದೆ. ಹಾಗಾಗಿ ತುಂಬಾ ಅವರು ಲೌಕಿಕವಾಗಿಯೂ ತುಂಬಿ ಕೆಳಗೆ ಬಿದ್ದಾರೆ, ಅದರ ನಿಯಮವನ್ನೇ ಪಾಲನೆ ಮಾಡ್ತಿಲ್ಲ. ಆದ್ದರಿಂದ ಆಧ್ಯಾತ್ಮಿಕ ಮಟ್ಟ ಮಾನದಂಡಗಳನ್ನು ವೃದ್ಧಿಗೊಳಿಸುವುದು ತುಂಬಾ ಕಷ್ಟವಾಗುತ್ತಿದೆ ಈ ಜನರಿಗೆ. ಹಾಗಾಗಿ ಪತಿತಾತ್ಮರನ್ನು, ನಾವೆಲ್ಲ ಪತಿತಾತ್ಮರು ಈ ಭೌತಿಕ ಜಗತ್ತಿನಲ್ಲಿ ಇದ್ದೇವೆ, ಪತಿತಾತ್ಮರನ್ನು ಮೇಲೆತ್ತಿ ಇವುಗಳಿಂದ ಪಾರು ಮಾಡಲು, ಓಕೆ, ನಮ್ಮನ್ನೆಲ್ಲ ಪಾರು ಮಾಡ್ಲಿಕ್ಕೋಸ್ಕರ ನೈಮಿಷಾರಣ್ಯದ ಋಷಿಗಳು ಕಾತರರಾಗಿದ್ದಾರೆ. ಅದಕ್ಕೋಸ್ಕರ ಅವರು ಮೊದಲ ಪ್ರಶ್ನೆಯನ್ನ ಕೇಳಿದ್ದು, ಓಕೆ, ನೀವು ಜನರ ಪರಮ ಕಲ್ಯಾಣಕ್ಕೋಸ್ಕರ, ಜನರ ಪರಮ ಶ್ರೇಯಸ್ಸಿಗೆ ಯಾವುದನ್ನ ನಿಶ್ಚಯ ಮಾಡಿದ್ದೀರಿ ಅಂತ. ಹಾಗಾಗಿ ಅದನ್ನ ಕೇಳಿಕ್ಕೆ ಅವರು ತುಂಬಾ ಕಾತರರಾಗಿದ್ರು. ಹಿಂದೆ ಅವರು ಇಲ್ಲಿ ಶೀಲ ಸೂತ ಮುನಿಗಳಿಂದ ಪರಿಹಾರವನ್ನು ಅಪೇಕ್ಷಿಸಿದ್ದಾರೆ, ಅದಕ್ಕೆ ಪರಿಹಾರವನ್ನ ಕೇಳ್ತಾರೆ. ಓಕೆ, ಇಲ್ಲಿ ನಂತರ ಒಂದು ಪ್ರಶ್ನೆಯನ್ನ ನಾವು ಜಸ್ಟ್ ಶ್ಲೋಕ ಮತ್ತೆ ಈ ಪ್ರಶ್ನೆಯನ್ನ ನೋಡುವ. ನಾನು ಶ್ಲೋಕ ಓದ್ತೇನೆ. ಭೂರಿನಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅತಾ ಸಾಧೋತ್ರ ಯತ್ಸಾರಂ ಸಮುದ್ಧೃತ್ಯ ಮನೀಷಯ ಬ್ರೂಹಿ ಭದ್ರಾಯ ಭೂತಾನಂ ಏನಾತ್ಮ ಸುಪ್ರಸೀದತಿ. ಭೂರಿನಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅತಾ ಸಾಧೋತ್ರ ಯತ್ಸರಂ ಸಮುದ್ಧೃತ್ಯ ಮನೀಷಯ ಬ್ರೂಹಿ ಭದ್ರಾಯ ಭೂತಾನಂ ಏನಾತ್ಮ ಸುಪ್ರಸೀದತಿ. ಶ್ಲೋಕ ಎಲ್ಲರೂ ಹೇಳಿ, ನಾನು ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತೇನೆ. ಭೂರಿನಿ ಕರ್ಮಾಣಿ ವಿಭಾಗತಃ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ನಂತರ ಮತ್ತೊಂದು ಪ್ರಶ್ನೆಯನ್ನ ಮಾಡ್ತಾರೆ. ಓಕೆ, ನಾನಾ ಬಗೆಯ ಧರ್ಮ ಗ್ರಂಥಗಳುಂಟು, ಇವೆಲ್ಲದರಲ್ಲೂ ನಾನಾ ರೀತಿಯ ಕರ್ತವ್ಯಗಳನ್ನು ಗೊತ್ತುಪಡಿಸಲಾಗಿದೆ. ಇವುಗಳನ್ನು ನಾನಾ ಶಾಖೆಗಳಲ್ಲಿ ಬಹುಕಾಲದ ಅಧ್ಯಯನದ ನಂತರವೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆದ್ದರಿಂದ ಎಲೆ ಮುನಿಗಳೇ, ಈ ಧರ್ಮ ಗ್ರಂಥಗಳ ಸಾರವನ್ನು ಆಯ್ಕೆ ಮಾಡಿ ಜೀವಿಗಳ ಕಲ್ಯಾಣಕ್ಕಾಗಿ ಅದನ್ನು ದಯವಿಟ್ಟು ವಿವರಿಸಿ. ಅಂತಹ ಉಪದೇಶಗಳಿಂದ ಅವರ ಹೃದಯಗಳು ಸಂಪೂರ್ಣ ತೃಪ್ತಿಯನ್ನು ಹೊಂದಬಲ್ಲವು. ಇದರಿಂದ ಏನಾಗುತ್ತೆ, ಈ ಸಾರವನ್ನ ತಿಳಿದ್ರೆ ಏನಾತ್ಮ ಸುಪ್ರಸೀದತಿ, ಅವರ ಹೃದಯ ಸಂಪೂರ್ಣವಾಗಿ ತೃಪ್ತಿ ಆಗುತ್ತೆ ಅಂತ ಅದನ್ನ ಕೇಳ್ತಾರೆ. ಇಲ್ಲಿ ಪ್ರಶ್ನೆ, ನಾನಾ ಬಗೆಯ ಧರ್ಮ ಗ್ರಂಥ ಉಂಟು. ಓಕೆ, ತುಂಬಾ ಉಂಟು ಶಾಸ್ತ್ರ, 4 ವೇದ ನಾವು ನೋಡ್ಬೋದು. ಇದೆಲ್ಲ 4ನೇ ಅಧ್ಯಾಯದಲ್ಲಿ ಬರುತ್ತೆ. ವೇದವ್ಯಾಸರು ಯಾವುದೆಲ್ಲ 4 ವೇದ, ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ, ನಂತರ ತುಂಬಾ ಸಂಹಿತ, ಅದರಲ್ಲಿಯೂ ಬ್ರಾಹ್ಮಣ, ಅರಣ್ಯಕ, ಸಂಹಿತ, ಉಪನಿಷದ್,
108 ಉಪನಿಷತ್ತು ಉಂಟು, ನಂತರ ಪಂಚರಾತ್ರ, 18 ಪುರಾಣ, ನಂತರ ಉಪಪುರಾಣ, ಬೇರೆ ಬೇರೆ ಇತಿಹಾಸ ತುಂಬಾ ಉಂಟು. ಇವೆಲ್ಲದರಲ್ಲೂ ನಾನಾ ರೀತಿಯ ಕರ್ತವ್ಯಗಳನ್ನು ಗೊತ್ತುಪಡಿಸಲಾಗಿದೆ. ಬೇರೆ ಬೇರೆ ರೀತಿಯ ಕರ್ತವ್ಯವನ್ನ ಗೊತ್ತುಪಡಿಸಲಾಗಿದೆ, ಬೇರೆ ಬೇರೆ ಧರ್ಮದ ಬಗ್ಗೆ. ಇದನ್ನೆಲ್ಲ ಹೇಗೆ ನಾವು ಕಲಿಯುಗದವರಿಗೆ ಅಧ್ಯಯನ ಮಾಡ್ಲಿಕ್ಕೆ ಅಷ್ಟು ಸಾಧ್ಯ ಇಲ್ಲ, ಅದಕ್ಕೆ ಸಂಸ್ಕೃತ ಗೊತ್ತಿರ್ಬೇಕು. ಇವುಗಳಲ್ಲೂ ನಾನಾ ಶಾಖೆಗಳಲ್ಲಿ, ತುಂಬಾ ಶಾಖೆ ಉಂಟು ಅದರಲ್ಲಿ, ಬಹುಕಾಲದ ಅಧ್ಯಯನದ ನಂತರವೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಅಂದ್ರೆ ತುಂಬಾ ಅದನ್ನ ಅಧ್ಯಯನ ಮಾಡಿ ಅದನ್ನ ಅರ್ಥ ಮಾಡ್ಲಿಕ್ಕೆ ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ. ಕಲಿಯುಗದಲ್ಲಿ ಇರುವುದೇ 100 ವರ್ಷ. ಅದರಲ್ಲಿ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ, ಅವ್ರು 50 ವರ್ಷ ನಿದ್ದೆಯಲ್ಲೇ ಇದು ಮಾಡ್ತಾರಂತೆ, ಭಾಗವತದಲ್ಲಿ ತಿಳಿಸ್ತಾರೆ. ಅರ್ಧ ನಮ್ಮ ಆಯುಷ್ಯ ನಿದ್ದೆಯಲ್ಲೇ ನಾವು ಕಳೀತೇವೆ. ಹೇಗಂದ್ರೆ ಯಾರಾದ್ರೂ ಕೇಳ್ಬೋದು, ನಾವು 12 ಗಂಟೆ ನಿದ್ದೆ ಮಾಡ್ತೀವಿ. ಇಲ್ಲ, ಹೇಗಂದ್ರೆ ನಾವು ಚಿಕ್ಕ ಇರುವಾಗಲೂ ಜಾಸ್ತಿ ನಿದ್ದೆ ಮಾಡ್ತಾ ಇದ್ದೇವೆ. ನಿದ್ದೆ ಮಾಡ್ತಾ ಇರುವುದು, ನಂತರ ಪ್ರಾಯ ಆಗುವಾಗ ವೃದ್ಧಾಪ್ಯದಲ್ಲೂ ಸಹ ನಿದ್ದೆ ಮಾಡ್ತಾ. ಹಾಗಾಗಿ ಪ್ರಹ್ಲಾದ್ ಮಹಾರಾಜ್ ಭಾಗವತ ತಿಳಿಸ್ತಾರೆ, ಹೆಚ್ಚು ನಾವು ನಿದ್ದೆ ಮಾಡಿ. ಹಾಗೆ 100 ವರ್ಷದ ಆಯುಷ್ಯಲ್ಲಿ ಹೆಚ್ಚಿನ ನಿದ್ದೆಗೆ ಹೋಗುತ್ತೆ. ಅರ್ಧ ಆಯುಷ್ಯ ನಿದ್ದೆಯಲ್ಲೇ ನಾವು ಕಳೆಯುತ್ತೇವೆ. ಹಾಗಾಗಿ ಇದನ್ನು ಬಹುಕಾಲ ಅಧ್ಯಯನದ ನಂತರವೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ, ತುಂಬಾ ಟೈಮ್. ಹಾಗಾಗಿ ಯಾಕಂದ್ರೆ ಸೂತ ಗೋಸ್ವಾಮಿ ಎಲ್ಲ ಗೊತ್ತು, ಅವ್ರು ಇದನ್ನ ಸರಿಯಾದ ಗುರುವಿನಿಂದ ಅಧ್ಯಯನ ಮಾಡಿ ತಿಳಿದುಕೊಂಡಿದ್ದಾರೆ. ಇದಕ್ಕಿಂತ ಮುಂಚಿನ ಶ್ಲೋಕದಲ್ಲಿ ಅವರು ಹೇಳಿದ್ರು. ನೀವು ಎಷ್ಟನೇ 5ನೇ ಶ್ಲೋಕ ನಾನು ನೋಡ್ಬೋದು, ಇಲ್ಲಿ ನಾನು ಮೇಲೆ ಕೊಂಡೋಗ್ತೇನೆ. ಪ್ರೀವಿಯಸ್ ಶ್ಲೋಕ ಅದನ್ನೇ ಅವರು ತಿಳಿಸಿದ್ರು. ಇದನ್ನ ನೀವು ಚೆನ್ನಾಗಿ ಸರಿಯಾದ ಗುರುವಿನ ಮಾರ್ಗದರ್ಶನದಲ್ಲಿ ತಿಳಿದಿದ್ದೀರಾ, ಅದಕ್ಕೋಸ್ಕರ ಅವರು ಪ್ರಶ್ನೆಯನ್ನ ಮಾಡುದು. ಇಲ್ಲಿ ನೋಡ್ಬೋದು. ಇದೆಲ್ಲ ನಂತರ ಇಲ್ಲಿ ಇಲ್ಲಿ ತಿಳಿಸ್ತಾರೆ. ಇಲ್ಲಿ ನೋಡಿ, ಸೂತ ಗೋಸ್ವಾಮಿ ಎಲ್ಲವನ್ನ ತಿಳಿದಿದ್ದಾರೆ. ಅದಕ್ಕೋಸ್ಕರ ಈ ಋಷಿ ಅವರು ಮೊದಲಿಗೆ ಅವರಿಗೆ ಗೌರವವನ್ನ ಕೊಡ್ತಾರೆ. ಋಷಿಗಳು ಹೇಳಿದರು, ಗೌರವಾನ್ವಿತ ಸೂತಮುನಿಗಳು, ನೀವು ಎಲ್ಲಾ ಪಾಪಗಳಿಂದ ಸಂಪೂರ್ಣವಾಗಿ ಮುಕ್ತರಾದವರು. ಅನಗ ಆಖ್ಯಾತಾನಿ ಅಧೀತಾನಿ, ಇದನ್ನ ತಿಳಿಸ್ತಾರೆ. ಧಾರ್ಮಿಕ ಜೀವನದಲ್ಲಿ ವರ್ಣಿಸುವ ಧರ್ಮಗಾಸನಗಳು ನಿಷ್ಣಾತ ಜ್ಞಾನವುಳ್ಳವರು. ಅವ್ರಿಗೆ ಎಲ್ಲಾ ಶಾಸ್ತ್ರದ ಜ್ಞಾನ. ಸೂತ ಗೋಸ್ವಾಮಿ ಎಲ್ಲವೂ ಗೊತ್ತು, ಯಾವ್ದೆಲ್ಲ ನೀವು ಹಾಗೆಯೇ ಪುರಾಣ ಇತಿಹಾಸವನ್ನು ಚೆನ್ನಾಗಿ ಬಲ್ಲವರು. ಅದಕ್ಕೋಸ್ಕರ ಈ ಪ್ರಶ್ನೆಯನ್ನ ಅವ್ರು ಮಾಡ್ತಾ ಇದ್ದಾರೆ. ಇವರು ಎಲ್ಲವನ್ನ ತಿಳಿದುಕೊಂಡಿದ್ದಾರೆ. ಅದು ಹೇಗೆ ಇವರು ತಿಳಿದುಕೊಂಡದ್ದು? ನೀವು ಇವೆಲ್ಲಗಳು ಸೂಕ್ತ ಮಾರ್ಗದರ್ಶನಗಳಲ್ಲಿ ಅಭ್ಯಾಸ ಮಾಡಿದ್ದೀರಿ. ಸೂಕ್ತವಾದ ಸರಿಯಾದ ಗುರು ಪರಂಪರೆಯಿಂದ ಇದನ್ನೆಲ್ಲ ಅವರು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರು ಇಲ್ಲಿ ಪ್ರಶ್ನೆಯನ್ನ ಮಾಡುದು. ಯಾರು? ಋಷಿಗಳು. ಆದ್ದರಿಂದ ಎಲೆ ಮುನಿಗಳೇ, ಸೂತ ಮುನಿಗಳೇ, ಈ ಧರ್ಮ ಗ್ರಂಥಗಳ ಸಾರಾಂಶವನ್ನು ಆಯ್ಕೆ ಮಾಡಿ, ಅಂದ್ರೆ ಎಲ್ಲ ಸಾರವನ್ನ ನಮಗೆ ತಿಳಿಸಿ. ನೋಡಿ ಎಂತ ಪ್ರಶ್ನೆಯನ್ನ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಮಾಡಿದ್ದು 9ನೇ ಶ್ಲೋಕದಲ್ಲಿ, ಜನರಿಗೆ ಪರಮ ಕಲ್ಯಾಣಕ್ಕೋಸ್ಕರ ಯಾವುದು ಶ್ರೇಯಸ್ಕರವಾದ ಯಾವುದನ್ನ ನಿಶ್ಚಯ ಮಾಡಿದ್ದೀರಿ ಅಂತ ಇಲ್ಲಿ ಹೇಳುವುದು. ಈ ಶಾಸ್ತ್ರದ ಸಾರ ಏನು? ಈ ಧರ್ಮ ಗ್ರಂಥ ತುಂಬಾ ಶಾಸ್ತ್ರ ಉಂಟು. ನಾನಾ ಪುರಾಣ, ಇತಿಹಾಸ, ವೇದ ತುಂಬಾ ಉಂಟು. ಈ ಧರ್ಮ ಗ್ರಂಥಗಳ ಸಾರವನ್ನು ಆಯ್ಕೆ ಮಾಡಿ ಜೀವಿಗಳ ಕಲ್ಯಾಣಕ್ಕಾಗಿ, ಇದು ಯಾರಿಗೋಸ್ಕರ? ಎಲ್ಲಾ ಜೀವಿಗಳ ಕಲ್ಯಾಣಕ್ಕಾಗಿ ಅದನ್ನು ದಯವಿಟ್ಟು ವಿವರಿಸಿ, ದಯವಿಟ್ಟು ನಮಗೆ ಹೇಳಿ. ಅದರಿಂದ ಏನಾಗುತ್ತೆ? ಅಂತಹ ಉಪದೇಶಗಳಿಂದ ಅವರ ಹೃದಯಗಳು ಸಂಪೂರ್ಣ ತೃಪ್ತಿಯನ್ನು ಹೊಂದಬಲ್ಲವು. ಏನಾತ್ಮ ಸುಪ್ರಸೀದತಿ. ಅವರ ಹೃದಯ ಸಂಪೂರ್ಣವಾಗಿ ತೃಪ್ತಿ ಆಗ್ತದಂತೆ. ಬ್ರೂಹಿ ಭದ್ರಾಯ ಭೂತಾನಾಂ, ಎಲ್ಲಾ ಜೀವಿಯ ಅದು ಸಂಪೂರ್ಣವಾಗಿ. ಇದನ್ನ ನಾವು ನೋಡ್ಬೋದು. ಹಾಗಾಗಿ ಇವತ್ತ ಕ್ಲಾಸ್ ಅನ್ನ ನಾವು 2 ನಾಳೆಯಿಂದ ಇದರ ಭಾವಾರ್ಥವನ್ನ ನೋಡುವ. ಇಲ್ಲಿ ಆಚಾರ್ಯ ತಿಳಿಸ್ತಾರೆ ತುಂಬಾ ಚೆನ್ನಾಗಿ. 2 ಪ್ರಶ್ನೆಯನ್ನ ಕೇಳ್ತಾರೆ. ಒಂದು 9ನೇ ಶ್ಲೋಕ ನಿಮ್ಗೆ ಇದ್ರಲ್ಲಿ ತೋರಿಸ್ಬೋದು ಸ್ಲೈಡ್ ಅಲ್ಲಿ. ನಂತರ ಈ 6 ಪ್ರಶ್ನೆ ಯಾವ್ದೆಲ್ಲ ಅಂತ ನಾನು ಸ್ಲೈಡ್ ಸಹ ಇಲ್ಲಿ ಮಾಡಿದೆ ಒಂದೊಂದಾಗಿ. ಋಷಿಗಳ ಪ್ರಶ್ನೆ 2 ಪ್ರಶ್ನೆ. 9th ಇಲ್ಲಿ ಚಾಪ್ಟರ್ ವೈಸ್ ನಿಮಗೆ ನೋಟ್ಸ್ ಬೇಕಾದ್ರೆ ಬರ್ಕೊಳ್ಬೋದು. ನಾನು ನಾಡಿದ್ದು ತೋರಿಸುವ. ಇವತ್ತು ನಾನು ಕ್ಲಾಸ್ ಮುಕ್ತಾಯ ಮಾಡ್ತೇನೆ.
ಹಾ, ನಾಳಿಂದ ನಾವು 11ನೇ ಶ್ಲೋಕ ಭಾವಾರ್ಥ, ನಂತರ ಅದರಿಂದ ಮುಂಚೆ ನಂತರದ ಶ್ಲೋಕವನ್ನ ನೋಡ್ಬೋದು. ಓಕೆ, ಇವತ್ತು ಒಂದು ಮಾಲೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ನಾವು ಇವತ್ತಿನ ತರಗತಿಯನ್ನ ಮುಕ್ತಾಯ ಮಾಡುವ. ನಾನು ಜಪ ಶೇರ್ ಮಾಡ್ತೇನೆ, ಎಲ್ಲರೂ ಜಪ ಮಾಡಿ. 1 ಸೆಕೆಂಡ್, ಎಲ್ಲರನ್ನ ಅನ್ಮ್ಯೂಟ್ ಮಾಡ್ತೇನೆ. 1 ಸೆಕೆಂಡ್.